ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಹೆವೆನ್ ರೋಸ್. ನಮಸ್ಕಾರ, ಇದು ನ್ಯೂಸ್ ಅಂಡ್ ವ್ಯೂಸ್. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಇವತ್ತಿನ ಪ್ರಮುಖ ಸುದ್ದಿಗಳು ಜೊತೆಗೆ ನಿನ್ನೆಯ ಕೆಲವು ಪ್ರಮುಖ ಸುದ್ದಿಗಳು ಮತ್ತು ಸುದ್ದಿ ಮಾಧ್ಯಮಗಳ ಪ್ರಮುಖ ಸುದ್ದಿಗಳತ್ತ ಒಂದು ಬೆಳಕು ಅಥವಾ ಒಂದು ವಿಶ್ಲೇಷಣೆ ಮಾಡುವಂಥ ಕಾರ್ಯಕ್ರಮ ಇದು. ಇವತ್ತಿನ ಪ್ರಮುಖ ವಿಚಾರ ಸುದ್ದಿ ಏನು ಅಂತ ನೋಡ್ತಾ ಹೋದರೆ ಶಾಕಿಂಗ್ ನ್ಯೂಸ್ ಇರುವಂಥದ್ದು ಸಾಮಾನ್ಯ ವರ್ಗದವರಿಗೆ, ಮಧ್ಯಮ ವರ್ಗದವರಿಗೆ, ಬಡ ಜನರಿಗೆ. ಎಲ್ ಪಿ ಜಿ ಸಿಲಿಂಡರ್ಗೆ ನಿನ್ನೆಯಿಂದ 25 ರೂಪಾಯಿ ಏರಿಕೆ ಆಗಿದೆ. ಮತ್ತೆ 1ನೇ ತಾರೀಕಿಗೆ LPG ದರ ವ್ಯತ್ಯಯ ಆಗಲಿಕ್ಕೆ ಇದೆ ಅನ್ನುವಂಥ ಸುದ್ದಿ ಅಥವಾ ಮಾಹಿತಿಯನ್ನು ಸರ್ಕಾರ ಈ ಮೊದಲೇ ಕೊಟ್ಟಿತ್ತು. ಇನ್ನು ಪ್ರತಿ ತಿಂಗಳ 1ನೇ ತಾರೀಕಿಗೆ ಬದಲಾವಣೆ ಮಾಡುತ್ತೆ ಅಂತ. ಬಹುಶಃ ಇದುವರೆಗೆ ಏರುಗತಿಯಲ್ಲೇ ಇತ್ತು ಕಳೆದ 6 ತಿಂಗಳಿಂದ. ಮತ್ತೆ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ನಿರೀಕ್ಷೆ ಇತ್ತು, ಆದರೆ ಅದು ಉಲ್ಟಾ ಹೊಡೆದಿದೆ. ಮತ್ತೆ ಇನ್ನೊಂದು ಲಸಿಕೆ ಅಭಿಯಾನಕ್ಕೆ ಸಂಬಂಧಪಟ್ಟ ಹಾಗೆ ಲಸಿಕೆ ಅಭಿಯಾನ ಒಂದು ಹಂತದಲ್ಲಿ ಭಾರಿ ವೇಗವನ್ನು ಪಡೆದಿತ್ತು, ಆದರೆ ಮತ್ತೆ ಕುಂಠಿತ ಆಗ್ತಾ ಉಂಟು. ಯಾಕೆ ಕುಂಠಿತ ಆಗ್ತಾ ಉಂಟು ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕಾಗಿದೆ. ಆ ವಿಚಾರ ಕೂಡ ಮಾತನಾಡೋಣ. ಜೊತೆಗೆ ಬಹುಮುಖ್ಯವಾದ ವಿಚಾರ ಇದೆ, LPG. ಯಾಕಂದರೆ ಸಾವಿರಾರು ಜನರ ಅಥವಾ ಎಲ್ಲರ ಬದುಕಿಗೆ ನೇರವಾಗಿ ತಟ್ಟುವಂಥ ವಿಚಾರ LPG ದರ. ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಭಾರಿ ಪ್ರಮಾಣದಲ್ಲಿ ಹೆಚ್ಚಿಸಿ ಜನರಿಗೆ ಸಂಕಷ್ಟ ನೀಡಿರುವ ತೈಲ ಕಂಪನಿಗಳು ಇದೀಗ ಅಡುಗೆ ಅನಿಲದ ಸಿಲಿಂಡರ್ಗಳ ಬೆಲೆಯನ್ನು ಮತ್ತೆ 25 ರೂಪಾಯಿಯಷ್ಟು ಹೆಚ್ಚಳ ಮಾಡಿದೆ. ಇದರೊಂದಿಗೆ 14.2 kg ಇರುವಂಥ LPG ಸಿಲಿಂಡರ್ನ ಬೆಲೆ ಬೆಂಗಳೂರಿನಲ್ಲಿ 837 ರೂಪಾಯಿ ಆಗುತ್ತೆ. ಇನ್ನು 19 ಸಿಲಿಂಡರ್ನ ಬೆಲೆಯನ್ನು 76 ರೂಪಾಯಿಯಷ್ಟು ಹೆಚ್ಚು ಮಾಡಿದ್ದಾರೆ. 19 kgದು ಸಿಲಿಂಡರ್ನ ಬೆಲೆ ಅದು 1617 ರೂಪಾಯಿ ಆಗುತ್ತೆ. ಇದರೊಂದಿಗೆ ಕಳೆದ ಜನವರಿ 1ರ ಬಳಿಕ ತೈಲ ಕಂಪನಿಗಳು ಗೃಹ ಬಳಕೆಯ ಅಡುಗೆ ಅನಿಲದ ಸಿಲಿಂಡರ್ ಬೆಲೆಯನ್ನು 140ರಷ್ಟು ಹೆಚ್ಚಳ ಮಾಡಿದೆ. ಅಂದ್ರೆ ಕಳೆದ 6 ತಿಂಗಳಲ್ಲಿ ಸುಮಾರು 140 ರೂಪಾಯಿ ಜಾಸ್ತಿ ಆಯಿತು. 6 ತಿಂಗಳಲ್ಲಿ 140 ರೂಪಾಯಿಯಷ್ಟು ಏರಿಕೆ ಆಯಿತು. ಪ್ರತಿ ತಿಂಗಳ 1ನೇ ತಾರೀಕಿನಂದು ತೈಲ ಕಂಪನಿಗಳು LPG ದರವನ್ನು ಪರಿಷ್ಕರಣೆ ಮಾಡ್ತವೆ. ನಿರೀಕ್ಷೆ ಇತ್ತು ಏನಾದರೂ ಕೋವಿಡ್ ಸಂಕಷ್ಟ ಕಾಲ, ಜನ ಕಷ್ಟದಲ್ಲಿದ್ದಾರೆ, ಉದ್ಯೋಗ ಕಳ್ಕೊಂಡಿದ್ದಾರೆ, ಲಾಕ್ಡೌನ್, ದೊಡ್ಡ ಮಟ್ಟದಲ್ಲಿ ಕೊರೋನಾ 2ನೇ ಅಲೆಯ ಅಬ್ಬರದಿಂದ ಉಂಟಾದಂಥ ಸಂಕಷ್ಟಗಳು, ಅದು ಸಣ್ಣ ಪ್ರಮಾಣದ ಸಂಕಷ್ಟ ಏನಲ್ಲ, ಇಡೀ ದೇಶವೇ ಮಧ್ಯಮ ವರ್ಗದ ಜನ, ಬಡವರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಜೊತೆಗೆ ಲಕ್ಷಾಂತರ ಜನ ಉದ್ಯೋಗವನ್ನು ಕಳೆದುಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಒಂದು ಕಡೆ ಉದ್ಯೋಗ ಇಲ್ಲ, ಒಂದು ಕಡೆ ಕೂಲಿ ಇಲ್ಲ, ಕೈಯಲ್ಲಿ ದುಡ್ಡು ಇಲ್ಲ. ಇಂತಹ ಸಂದರ್ಭದಲ್ಲಿ ಮತ್ತೆ ದರ ಏರಿಕೆ ಮಾಡಿದ್ದಾರೆ. ನಮಗೆ ಈ ಪೆಟ್ರೋಲ್ ಮತ್ತು ಡೀಸೆಲ್ ದರ ಅದು ಕೂಡ ಹಿಡಿತಕ್ಕೆ ಸಿಗ್ತಾ ಇಲ್ಲ. ಅದು ಕೂಡ ನಾಗಾಲೋಟದಲ್ಲಿ ಓಡ್ತಾ ಉಂಟು. ಪ್ರತಿನಿತ್ಯವೂ ಅದು ಕೂಡ ಏರಿಕೆ ಆಗ್ತಾ ಉಂಟು. ಈಗಾಗಲೇ 100 ರೂಪಾಯಿ ಪೆಟ್ರೋಲ್ಗೆ ತಲುಪಿ ಆಗಿದೆ ಬಹುತೇಕ ಜಿಲ್ಲೆಗಳಲ್ಲಿ ಅಥವಾ ಬಹುತೇಕ ರಾಜ್ಯಗಳಲ್ಲಿ. ಈ ನಡುವೆ ಡೀಸೆಲ್ ದರ ಕೂಡ 90 ರೂಪಾಯಿ ದಾಟಿದೆ. ಈಗ ನೋಡುವಾಗ LPG ಸಿಲಿಂಡರ್ನ ದರ ಕೂಡ ಮತ್ತೆ 25 ರೂಪಾಯಿ ಏರಿಕೆಯಾಗಿದೆ. ಮತ್ತೆ 25 ರೂಪಾಯಿ ಏರಿಕೆಯಾಗಿದೆ. ಸುಮಾರು 837 ರೂಪಾಯಿ ಮಂಗಳೂರಿನಲ್ಲಿ ಇನ್ನು ಅಂದರೆ ಇವತ್ತಿನಿಂದ LPG ಸಿಲಿಂಡರ್ನ ದರ ಅಷ್ಟೇ ಇರುತ್ತೆ, 837 ರೂಪಾಯಿ. ಇಂತಹ ಸಂದರ್ಭದಲ್ಲಿ ಸಾಮಾನ್ಯ ಜನರ ಪಾಡೇನು? ಯಾಕಂತ ಹೇಳಿದ್ರೆ ಒಂದು ಏರಿಕೆ ಮಾಡುವುದಕ್ಕೂ ಒಂದು ಒಳ್ಳೆಯ ಕಾಲ ಅಂತ ಇದ್ದಿದ್ರೆ, ಕಾಲದಲ್ಲಿ ಮಾಡಿದ್ದರೆ ಜನ ಸಹಿಸಿಕೊಳ್ಳಬಹುದಿತ್ತು, ಜನ ಒಪ್ಪಿಕೊಳ್ಳಬಹುದಿತ್ತು. ಆದರೆ ಇವತ್ತಿನ ಪರಿಸ್ಥಿತಿ ನೋಡಿ ಯಾವ ರೀತಿ ಉಂಟು ಅಂತ, ಯಾವ ರೀತಿ ಇದೆ ಅಂತ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಇದೇನೋ ಭಾರಿ ಸಂಭ್ರಮ ಪಡುವಂಥ ಅಥವಾ ಆದಾಯ, ವ್ಯವಹಾರ ಅಥವಾ ಕೂಲಿ ಅಥವಾ ಉದ್ಯೋಗ, ಈ ವಿಚಾರದಲ್ಲಿ ತಕ್ಕ ಮಟ್ಟಿಗೆ ನಾವು ನೆಮ್ಮದಿಯಲ್ಲಿ ಇದ್ದೇವೆ ಅಂತ ಹೇಳಿಕೊಳ್ಳುವಂಥ ಪರಿಸ್ಥಿತಿ ಕೂಡ ನಮ್ಮ ನಡುವೆ ಇಲ್ಲ. ಇಂತಹ ಸಂದರ್ಭದಲ್ಲಿ
ಈ ರೀತಿಯಾಗಿ ದರ ಏರಿಕೆ ಆದರೆ ಜನ ಯಾವ ರೀತಿ ಬದುಕುವುದು? ಎಸ್, ಒಂದಷ್ಟು ಜನ ಹೇಳಿಕೊಂಡ್ರು ಏನಂತ, ಪೆಟ್ರೋಲ್ಗೆ ರೇಟ್ ಜಾಸ್ತಿ ಆದಾಗ ನಾವು ನಡೆದುಕೊಂಡೇ ಹೋಗ್ತೇವೆ ಅಂತ. ಇನ್ನೊಂದಷ್ಟು ಜನ ಹೇಳ್ಕೊಂಡ್ರು ನಾವು ಸೈಕಲಲ್ಲೇ ಹೋಗ್ತೇವೆ ಅಂತ. ಈಗ LPG ರೇಟ್ ಜಾಸ್ತಿ ಆಗಿದೆ, ಈಗ ಏನು ಹೇಳ್ತಾರಂತೆ, ನಾವು ಗಾಳಿಯನ್ನೇ ತಿಂತೇವೆ, ನಾವು ಗಾಳಿಯನ್ನೇ ಸೇವಿಸ್ತೇವೆ ಅಂತ ಏನು ಹಾಕಿಕೊಳ್ಬೋದು ಸಾಮಾಜಿಕ ಜಾಲತಾಣದಲ್ಲಿ. ಎಸ್, ಅಡುಗೆ ಅನಿಲಕ್ಕೆ ರೇಟ್ ಜಾಸ್ತಿ ಆದರೆ ಏನಂತೆ, ನಾವು ಗಾಳಿಯನ್ನೇ ಸೇವಿಸ್ತೇವೆ, ಗಾಳಿಯನ್ನೇ ಕುಡಿಯುತ್ತೇವೆ, ಅಡುಗೆ ಮಾಡುವುದಿಲ್ಲ ಅಂತ. ಸೊ ಜನ, ಈ ದೇಶದ ಜನ, ಪ್ರತಿಪಕ್ಷ, ಬಹುಮುಖ್ಯವಾಗಿ ಪ್ರತಿಪಕ್ಷ ಯಾವಾಗ ವೀಕ್ ಆಗುತ್ತೆ, ಪ್ರತಿಪಕ್ಷ ಯಾವಾಗ ಏನು ತನ್ನ ಆ ಒಂದು ಹೋರಾಟದ ಟೆಂಪೋ, ಸ್ಪಿರಿಟ್ ಅನ್ನು ಕಳೆದುಕೊಳ್ಳುತ್ತೆ, ಅಂತಹ ಸಂದರ್ಭದಲ್ಲಿ ಈ ಪರಿಸ್ಥಿತಿ ಎದುರಾಗುತ್ತೆ. ನೋಡಿ, ಅಂತಹ ಪರಿಸ್ಥಿತಿಯಲ್ಲಿ ಸರ್ಕಾರಕ್ಕೆ ಕೂಡ ಪ್ರತಿಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಮಾತಾಡೋದಿಲ್ಲ. ಪ್ರತಿಪಕ್ಷಗಳಿಗೆ ಪ್ರತಿಭಟನೆಯ ಶಕ್ತಿ, ಆ ಪ್ರತಿಭಟನೆಯ ಸ್ಪಿರಿಟ್ ಅವರಲ್ಲಿ ಇಲ್ಲ. ಜನರು ಈಗ ಇವತ್ತಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಒಂದು ಬಾರಿ ಖಡಕ್ ಆಗಿ ಮೈ ಕಡವಿ ಪ್ರತಿಪಕ್ಷ ಎದ್ದು ನಿಂತರೆ ಆ ಜನ ಎಲ್ಲ ಇದು ನಮ್ಮ ಜೊತೆಗೆ ಸಾಮಾಜಿಕ ಕಾರ್ಯಕರ್ತರು, ಹೋರಾಟಗಾರರು, DYFI ಸಂಘಟನೆಯ ರಾಜ್ಯ ಅಧ್ಯಕ್ಷರಾಗಿರುವಂತಹ ಮುನೀರ್ ಕಾಟಿಪಳ್ಳ ಅವರು ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಮುನೀರ್ ಅವರೇ, ನಮಸ್ಕಾರ. ನಮಸ್ತೆ ತಾರನಾಥ್ ಅವರ. ಈಗ ಏನು LPG ಸಿಲಿಂಡರ್ಗೆ ಮತ್ತೆ 25 ರೂಪಾಯಿ ಏರಿಕೆ ಮಾಡಿದ್ದಾರೆ. ಕಳೆದ 6 ತಿಂಗಳಲ್ಲಿ 140 ರೂಪಾಯಿ ಏರಿಕೆ ಆಗಿದೆ. ಮುನೀರ್ ಅವರೇ, ಹೌದು. ಪೆಟ್ರೋಲು, ಡೀಸೆಲ್ಗೆ ದರ ಏರಿಕೆ ಆದಾಗ, ದಿನಾ ಏರಿಕೆ ಆದಾಗ ಅದನ್ನು ಸಮರ್ಥನೆ ಮಾಡುವವರು ನಾವು ನಡೆದುಕೊಂಡೇ ಹೋಗ್ತೇವೆ, ನಾವು ಸೈಕಲಲ್ಲೇ ಹೋಗ್ತೇವೆ ಅಂತೆಲ್ಲ ಹೇಳಿಕೊಳ್ತಾ ಇದ್ರು. ಈಗ ಅಡುಗೆ ಅನಿಲ ಅದಕ್ಕೂ ಕೂಡ ಏನೋ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಮಧ್ಯಮ ವರ್ಗದ ಜನ, ಬಡ ಜನ ಅಥವಾ ಸಾಮಾನ್ಯ ವರ್ಗದ ಜನ ಬದುಕುವುದು ಹೇಗೆ? ಇದು ಅತ್ಯಂತ ಕಷ್ಟದಲ್ಲಿರುವಂತ ಏನೋ ಸಂದರ್ಭ ಈ ದೇಶ. ಏನ್ ಹೇಳಲಿಕ್ಕೆ ಬಯಸ್ತೀರಿ ಮುನೀರ್ ಅವರೇ? ಬಹುಶಃ ನೀವು ಹೇಳಿದ್ರಲ್ಲ, ಪೆಟ್ರೋಲ್ಗೆ ಜಾಸ್ತಿ ಆದ್ರೆ ನಾವು ನಡ್ಕೊಂಡು ಹೋಗ್ತೀವಿ, ಬೈಕ್ ಅನ್ನ ಹೊತ್ಕೊಂಡು ಹೋಗ್ತೀವಿ ಅಂತ ಹೇಳುವವರು ಬಹುಶಃ ಈಗ ಹೇಳ್ಬಹುದು, ನಾವು ಅಡುಗೆ ಬೇಯಿಸ್ಲಿಕ್ಕೆ ಆಗದಿದ್ರು ಪರವಾಗಿಲ್ಲ, ನಾವು ಹೋಟೆಲ್ ನಲ್ಲಿ ತಿಂತೀವಿ ಅನ್ನೋ ರೀತಿಯಲ್ಲಿ ಮಾತಾಡ್ಬೋದು. ಹೌದು. ಆದ್ರೆ ಬಹಳ ಬೇಸರ ಅನಿಸ್ತದೆ. ಈಗ ಪೆಟ್ರೋಲ್, ಡೀಸೆಲ್ ದರ ಏರಿಕೆ ಸಂಬಂಧಪಟ್ಟು ನಾವು ಅದನ್ನು ಹೇಳಿದ್ವಿ, ಅದು ಕೇವಲ ಬೈಕ್ ಇಟ್ಕೊಂಡವ್ರಿಗೆ, ಕಾರ್ ಇಟ್ಕೊಂಡವ್ರಿಗೆ ಅಷ್ಟೇ ಸಮಸ್ಯೆ ಅಲ್ಲ. ಅದು ಎಲ್ಲಾ ರೀತಿಯಲ್ಲಿಯೂ ಕೂಡ ಜನರ ಬದುಕಿನ ಮೇಲೆ ಪ್ರಭಾವವನ್ನು ಬೀರ್ತದೆ, ಬೆಲೆ ಏರಿಕೆ ಕಾರಣ ಆಗ್ತದೆ ಅಂತ. ಈಗ ಅದರ ಭಾಗವಾಗಿ LPG ಸಿಲಿಂಡರ್ಗೆ ರೇಟ್ ಜಾಸ್ತಿ ಆಗಿದೆ. ಈಗ ಪೆಟ್ರೋಲು, ಡೀಸೆಲ್, LPG ಸಿಲಿಂಡರ್ ಮಾತ್ರ ಅಲ್ಲ, ಇದಕ್ಕೆ ಇದರಿಂದಾಗಿ ಒಟ್ಟು ದಿನಬಳಕೆ ಎಲ್ಲಾ ವಸ್ತುಗಳ ದರ ಕೂಡ ಜಾಸ್ತಿ ಆಗಿದೆ. ನಿಮ್ಗೆ ಗೊತ್ತಿದೆ, ಖಾದ್ಯ ತೈಲ, ನಾವೇನು ಎಣ್ಣೆ ಬಳಸ್ತೀವಿ, ಅಡುಗೆ ಎಣ್ಣೆ, ಅದು ಕೂಡ ಡಬಲ್ ಆಗಿದೆ. 90 ರೂಪಾಯಿ ಇದ್ದದ್ದು 180 ರೂಪಾಯಿ ಆಗಿದೆ. ಅದೇ ರೀತಿಯಲ್ಲಿ ಬೇಳೆಕಾಳು ಮತ್ತು ಬೇರೆ ಬೇರೆ ತರಕಾರಿಗಳು ರೈತರಿಗೆ ಅರಸಿಗೆಲ್ಲ, ಆದ್ರೆ ಮಾರುಕಟ್ಟೆಯಲ್ಲಿ ಗ್ರಾಹಕರಿಗೆ ಮುಖ್ಯಕ್ಕೆ ಆಗದಷ್ಟು ದರ ಏರಿಕೆ ಆಗಿದೆ. ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ನಾವು ಸರ್ಕಾರದ ನೀತಿಗಳನ್ನ ಪ್ರಶ್ನೆ ಮಾಡಬೇಕಾಗಿದೆ. LPG ದರ ಯಾಕೆ ಜಾಸ್ತಿ ಮಾಡ್ಬೇಕಾಗಿತ್ತು? ಈಗ ನೀವು ಒಂದು ಕಡೆ ಸಬ್ಸಿಡಿ ಕೊಡಲ್ಲ, ಸರ್ಕಾರ ಸಬ್ಸಿಡಿಯನ್ನ ತೆಗ್ದಿ ಹಾಕಿದೆ ಪೂರ್ತಿಯಾಗಿ. ಅಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ದೊಡ್ಡ ರೀತಿಯಲ್ಲಿ ಲಾಭ ಆಗ್ತಾ ಇದೆ. ಸರ್ಕಾರ ಬಹುಶಃ ಸಬ್ಸಿಡಿಯನ್ನ ಕೊಡ್ತಾ ಇದ್ರೆ ಈಗ ಒಂದು ಸಿಲಿಂಡರ್ ಮೇಲೆ 250 ರೂಪಾಯಿ ಆದ್ರೂ ಕನಿಷ್ಠ ಸಬ್ಸಿಡಿ ಸಿಕ್ತಿತ್ತು. ಅದರಿಂದಾಗಿ ಸರ್ಕಾರಕ್ಕೆ ಆ ಮಟ್ಟಕ್ಕೆ ಇವತ್ತು ದೊಡ್ಡ ರೀತಿಯ ಲಾಭ ಆಗ್ತಾ ಇದೆ, ಅಥವಾ ಅವರ ಖಜಾನೆಗೆ ಜನರ ಜೇಬಿನ ದುಡ್ಡು ಹೋಗಿ ಸೇರ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಈಗ ಎಲ್ಲದಕ್ಕೂ ಬೆಲೆ ಏರಿಕೆ ಆಗ್ತಾ ಇದೆ. ಕೊರೋನಾದಿಂದಾಗಿ ಲಾಕ್ಡೌನ್ ಆಗಿದೆ, ಅಂಗಡಿ, ದುಡಿಮೆ, ವ್ಯಾಪಾರ ಎಲ್ಲ ಬಂದ್ ಆಗಿದೆ, ಜನರ ಜೇಬಲ್ಲಿ ದುಡ್ಡಿಲ್ಲ. ಇಂತಹ ಸಂದರ್ಭದಲ್ಲಿ ಸಬ್ಸಿಡಿಯಿಂದ ನೀವು ಸರ್ಕಾರ ಗಳಿಕೆ ಮಾಡಿರುವಂತಹ ದುಡ್ಡೇನಿದೆ ಅದನ್ನ ಇಟ್ಕೊಂಡಾದ್ರೂ ಕೂಡ ಈ ಗ್ಯಾಸ್ ಸಿಲಿಂಡರ್ ನ ದರ ಏರಿಕೆಯನ್ನು ತಡಿಬಹುದಿತ್ತು. ಆದ್ರೆ ಸರ್ಕಾರಕ್ಕೆ ಒಂದು ಬಂಡ ಧೈರ್ಯ ಇದೆ, ಮೋದಿ ಸರ್ಕಾರಕ್ಕೆ ಒಂದು ಬಂಡ ಧೈರ್ಯ. ಯಾಕೆಂದ್ರೆ ಅವರ ಬೆಂಬಲಿಗರು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಮಾತಾಡೋದನ್ನು ನಾವು ನೋಡ್ತಾ ಇದ್ದೀವಲ್ವಾ, ನೀವು ಎಷ್ಟೇ ದರ ಏರಿಕೆ ಮಾಡಿದ್ರು ಕೂಡ ಮೋದಿ ನಮ್ಮ ಒಳ್ಳೆದಕ್ಕೆ ಮಾಡಿಸ್ತಾ ಇದ್ದಾರೆ. ಮತ್ತು ನಾವು ಸಾಕಿರೋದು ಸಿಂಹ, ಕತ್ತೆ ಸಾಕಿರೋದಲ್ಲ, ಸಿಂಹ ಸಾಕಿರೋದ್ರಿಂದ
ನಮ್ಗೆ ಖರ್ಚು ಜಾಸ್ತಿ ಇದೆ ಅಂತ ಮೋದಿ ಅವರನ್ನ ಸಿಂಹಕ್ಕೋಳಿಸಿ ದರ ಏರಿಕೆಯನ್ನ ಸಮರ್ಥಿಸ್ತಾರೆ. ಅದರ ಜೊತೆಯಲ್ಲಿ ಇವತ್ತು ತೈಲ ಬ್ಯಾಂಡ್ಗಳಲ್ಲಿ ಹಿಂದಿನ ಸರ್ಕಾರ ಮಾಡಿರುವಂತ ಸಾಲ ಭರ್ತಿ ಮಾಡ್ಲಿಕ್ಕೆ ಈ ರೀತಿ ಬೇರೆ ಬೇರೆ ಕಥೆಗಳನ್ನ ಅಥವಾ ಸುಳ್ಳು ಕೃತಕವಾದಂತ ಕಥೆಗಳನ್ನ ಹೇಳ್ಕೊಂಡು ಮೋದಿ ಅವರ ನೀತಿಯನ್ನ ಸಮರ್ಥನೆ ಮಾಡ್ತಾರಲ್ಲ, ಅದರಿಂದಾಗಿ ಬಹುಶಃ ಮೋದಿ ಸರ್ಕಾರಕ್ಕೆ ಒಂದು ಬಂಡ ಧೈರ್ಯ ಇದೆ. ಈ ರೀತಿ ಎಲ್ಲ ಮಾಡಿಕೊಂಡು ಜನ ಹಸಿವಿನಲ್ಲಿ ಕೂತಿರುವಾಗ ಅವರ ಜೇಬಿನಲ್ಲಿ ದುಡ್ಡೇ ಇಲ್ದಿರುವಂತಹ ಸಂದರ್ಭದಲ್ಲಿಯೂ ಈ ರೀತಿ ದರ ಏರಿಕೆ ಮಾಡಿಕೊಂಡು ನಾವು ನಮ್ಮ ಖಜಾನೆಯನ್ನ ಸರ್ಕಾರದ ಖಜಾನೆಯನ್ನು ತುಂಬಿಸಬಹುದು, ಅಂಬಾನಿ ಅದಾನಿ ಅವರನ್ನು ಉದ್ಧಾರ ಮಾಡಬಹುದು ಅನ್ನುವಂತ ಒಂದು ಬಂಡ ಧೈರ್ಯ ಇದೆ. ಈ ಬಂಡ ಧೈರ್ಯಕ್ಕೆ ಜನ ಉತ್ತರ ಕೊಡ್ಲಿಲ್ಲ ಅಂದ್ರೆ ನಾವು ನಾಗರಿಕರು ಉತ್ತರ ಕೊಡ್ಲಿಲ್ಲ ಅಂದ್ರೆ ಬಹುಶಃ ನಾವು ಹಸಿವಿನಿಂದ ಸಾವುಗಳನ್ನ ಇವತ್ತು ನಮ್ಮ ಕಣ್ಣ ಮುಂದೆ ಇನ್ನೂ ಹೆಚ್ಚು ನೋಡುವಂತ ಸ್ಥಿತಿ ಬರಬಹುದು. ನಾವು ಡಿವೈಎಫ್ಐ ಸಂಘಟನೆಯಾಗಿ ಇದನ್ನ ಖಂಡಿತವಾಗಿ ನಾವು ಒಪ್ಪೋದಿಲ್ಲ. ನಾವು ಇವತ್ತು ನಮ್ಮ ಮೀಟಿಂಗ್ ಇದೆ, ರಾಜ್ಯ ಸಮಿತಿ ಮೀಟಿಂಗ್ ಇದೆ. ನಾವು ಈ ದರ ಏರಿಕೆ ವಿರುದ್ಧ ಗ್ಯಾಸ್ ಸಿಲಿಂಡರ್, ಮೊನ್ನೆ ಪೆಟ್ರೋಲ್ ದರ ಏರಿಕೆ ವಿರುದ್ಧ ಹೋರಾಟವನ್ನ ಮಾಡಿದ್ವಿ. ಈಗ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ವಿರುದ್ಧವೂ ಕೂಡ ಹೋರಾಟವನ್ನು ರೂಪಿಸ್ತೀವಿ. ಒಂದೇನಾಗಿದೆ ಅಂದ್ರೆ ಕೊರೋನಾ ನಿರ್ಬಂಧಗಳು ಅಥವಾ ಕೊರೋನಾದ ಬಗ್ಗೆ ಇರುವಂತ ಸಾರ್ವಜನಿಕರಲ್ಲಿರುವಂತಹ ಆತಂಕದಿಂದಾಗಿ ಇವತ್ತು ಬೀದಿ ಹೋರಾಟಗಳಿಗೆ ಒಂದಿಷ್ಟು ಮಿತಿ ಇದೆ. ಆದ್ರೆ ಮೋದಿ ಸರ್ಕಾರ ಒಂದು ತಿಳ್ಕೊಳ್ಳಿ, ಇದು ಹೀಗೆ ಇರೋದಿಲ್ಲ. ನಿಮ್ಮ ಬೆಂಬಲಿಗರಾಗಿರುವಂತ ಒಂದು 10% ಜನನೋ 5% ಜನನೋ ಇದನ್ನು ಸಮರ್ಥಿಸ್ತಾನೆ ಇರಬಹುದು. ಆದ್ರೆ ಜನ ಈಗಾಗಲೇ ತಮ್ಮ ತಾಳ್ಮೆಯನ್ನ ಕಳ್ಕೊಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಜನಾಂದೋಲನವಾಗಿ ಸರ್ಕಾರವನ್ನ ಉರುಳಿಸ್ತದೆ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಮೋದಿ ಸರ್ಕಾರ ಮತ್ತು ಅವರ ಬೆಂಬಲಿಗರು ಇಟ್ಕೊಂಡ್ರೆ ಈ ಸಂದರ್ಭದಲ್ಲಿ ಎಲ್ಲಿಗೆ ಬಯಸ್ತೀನಿ. ಒಟ್ಟು ಈ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ನಮ್ಮ ಅಡುಗೆ ಮನೆಯಲ್ಲಿ ಇವತ್ತು ಒಂದು ರೀತಿಯ ಕೋಲಾಹಲವನ್ನ ಸೃಷ್ಟಿ ಮಾಡ್ಲಿಕ್ಕೆ ಖಂಡಿತವಾಗಿ ಒಂದು ಕಾರಣ ಆಗ್ತದೆ. ಮಹಿಳೆಯರು ಬಹಳ ಪ್ರಧಾನವಾಗಿ ಹೆಣ್ಣು ಮಕ್ಕಳು ಮನೆಯನ್ನ ನಿಭಾಯಿಸ್ತಾ ಇರ್ತಾರೆ. ಅವರಿಗಂತೂ ಈ ಹೊರೆ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದರ ಪರಿಣಾಮವನ್ನು ಈ ಸರ್ಕಾರ ಎದುರಿಸಲೇಬೇಕಾದಂತ ದಿನಗಳು ಖಂಡಿತವಾಗಿ ಹತ್ತಿರದಲ್ಲಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಎಸ್ 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 ಮುನೀರ್ ಧನ್ಯವಾದಗಳು. ಎಸ್, ಇದು ಸಾಮಾಜಿಕ ಕಾರ್ಯಕರ್ತರು, ಡಿವೈಎಫ್ಐ ರಾಜ್ಯ ಸಂಘಟನೆಯ ರಾಜ್ಯ ಅಧ್ಯಕ್ಷರು ಆಗಿರುವಂತಹ ಮುನೀರ್ ಕಾಟಿಪಳ್ಳ ಅವರ ಮತ್ತು ಜನ ಸಮರ್ಥನೆ ಮಾಡುವವರು ಒಂದು 5% ಜನ ಇದ್ದಾರೆ. ಅಂಧ ಅಭಿಮಾನಿಗಳು ಅಂತ ಹೇಳ್ತಾರಲ್ಲ, ಅದು ಎಲ್ಲ ಅಧಿಕಾರಗಳು, ಎಲ್ಲ ಪಕ್ಷಗಳು, ಎಲ್ಲ ವ್ಯಕ್ತಿಗಳು ಅಧಿಕಾರಕ್ಕೆ ಬಂದಾಗಲೂ ಎಲ್ಲ ದೇಶಗಳಲ್ಲೂ ಇರುವಂತಹದೇ. ಯಾವಾಗ ಆಡಳಿತ ನಡೆಸುವವರನ್ನು ವಸ್ತುನಿಷ್ಠವಾಗಿ ಟೀಕೆ ಮಾಡುವುದಿಲ್ಲವೋ, ವಿಮರ್ಶೆ ಮಾಡುವುದಿಲ್ಲವೋ ಅಲ್ಲಿ ತನಕ ಆಡಳಿತ ನಡೆಸುವವರು ಸ್ವಯಂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಅವರಿಗೆ ಜನರ ನೋವು ಕಷ್ಟ ಅರ್ಥ ಆಗುವುದಿಲ್ಲ. 5% ಜನ ಸಮರ್ಥನೆ ಮಾಡಿಕೊಳ್ಳಬಹುದು, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಹೋಟೆಲಲ್ಲಿ ಊಟ ಮಾಡಬಹುದು. ಅಡುಗೆ ಅನಿಲಕ್ಕೆ ರೇಟ್ ಜಾಸ್ತಿ ಆದ್ರೆ ಏನಂತೆ, ಹೋಟೆಲಲ್ಲಿ ಊಟ ಮಾಡ್ತೇವೆ. ಇವತ್ತಿನ ಸ್ಟೇಟಸ್ ಆ ರೀತಿ ಹಾಕಿಕೊಳ್ಬಹುದು. ಗ್ಯಾಸ್ ತರ ಏರಿಕೆ ಆದ್ರೆ ನೋ ಪ್ರಾಬ್ಲಮ್, ನಾವು ಹೋಟೆಲಲ್ಲಿ ಊಟ ಮಾಡ್ತೇವೆ ಅಂತ ಮಜಕ್ಕಾದ್ರೂ ಹಾಕಿಕೊಳ್ಬಹುದು. ಮುನೀರ್ ಅವರು ಹೇಳಿದಾಗೆ ಜನ ಖಂಡಿತವಾಗಿ ಮಾತಾಡ್ತಾರೆ. ಕೊರೋನಾದ ಸಂಕಷ್ಟ ಅಥವಾ ಕಟ್ಟುನಿಟ್ಟಿನ ನಿರ್ಬಂಧಗಳೆಲ್ಲ ಇರುವುದರಿಂದ ಒಂದಷ್ಟು ತಾಳ್ಮೆ ಅಥವಾ ಒಂದು ಅದುಮಿಟ್ಟಂತ ತಾಳ್ಮೆ ಇದು. ಅದೇನೋ ಸ್ವಯಂ ಆಗಿ ಮಾಡಿಕೊಂಡ ತಾಳ್ಮೆ ಅಲ್ಲ. ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ, ಮಾತಾಡ್ಲಿಕ್ಕೆ ಆಗುದಿಲ್ಲ, ಗುಂಪು ಸೇರ್ಲಿಕ್ಕೆ ಆಗುದಿಲ್ಲ, ಪ್ರತಿಭಟನೆ ಮಾಡ್ಲಿಕ್ಕೆ ಆಗುದಿಲ್ಲ. ಆ ಒಂದು ಕಾರಣಕ್ಕಾಗಿ ಅದುಮಿಟ್ಟಂತ ತಾಳ್ಮೆ ಇದೆ. ಅದು ಖಂಡಿತವಾಗಿಯೂ ಒಂದಲ್ಲ ಒಂದು ದಿವಸ ಅದು ಆಕ್ರೋಶದ ರೂಪದಲ್ಲಿ ಬೀದಿಗೆ ಬರುತ್ತೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಜೆರಾಲ್ಡ್ ಟವರ್ಸ್ ಅವರಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಈಗ ಪೆಟ್ರೋಲ್ಗೆ ರೇಟ್ ಜಾಸ್ತಿ ಆದ್ರೆ ನಾವು ನಡ್ಕೊಂಡು ಹೋಗ್ತೇವೆ ಅಂತ, ಈಗ ಅಡುಗೆ ಅನಿಲಕ್ಕೆ 25 ರೂಪಾಯಿ ಜಾಸ್ತಿ ಆಗಿದೆ. ಎಂತ ಮಾಡೋದು ನೋಡಿ? ಈಗ ಮೊದಲೇ ಈ 1.5 ವರ್ಷದಿಂದ ಈ ಕೊರೋನಾ ಅಂತೇಳಿ ಜನಸಾಮಾನ್ಯರು ಅವರ ಆರ್ಥಿಕ ಪರಿಸ್ಥಿತಿ ನೆಲಕ್ಕೆ ಹೊಡೆದೋಗಿದೆ. ಈಗ ಈ ಸರ್ಕಾರ ಬಂದು ಇಳಿಸುದು ಯಾವುದಕ್ಕೂ ಇಲ್ಲ, ಎಲ್ಲದಕ್ಕೂ ಏರಿಸಿದ್ದೆ. ಹೌದು. ಈಗ ಈ ಪೆಟ್ರೋಲ್ ಮತ್ತೆ ಈ ಡೀಸೆಲ್ ಮತ್ತೆ ಈ ಗ್ಯಾಸ್ ಬೆಲೆ ಏರಿಕೆಯಿಂದಾಗಿ ಎಲ್ಲಾ ಸಾಮಗ್ರಿಗಳ ಬೆಲೆ ಕೂಡ ಆಟೋಮ್ಯಾಟಿಕ್ ಆಗಿ ಮೇಲೆ ಹೋಗ್ತದೆ. ಯಾಕೆ ಹೇಳಿದರೆ ಎಲ್ಲಾ ವ್ಯವಹಾರ ಇದರ ಮೇಲೆ ಡಿಪೆಂಡ್ ಆಗಿಕೊಂಡುಂಟು, ಈ 3 ವಸ್ತುಗಳ ಮೇಲೆ. ಈಗ ಗ್ಯಾಸ್ ಅಂತ ಹೇಳುವಾಗ ಹೋಟೆಲ್ ಅಲ್ಲಿ ತಿಂಡಿ ಅದು ಬಂತು. ಅದರಂದ್ರೆ ಡೀಸೆಲ್ ಪೆಟ್ರೋಲ್ ಹೇಳುವಾಗ ಟ್ರಾನ್ಸ್ಪೋರ್ಟೇಷನ್, ತರಕಾರಿ, ಸಿಮೆಂಟ್ ಆಗ್ಲಿ, ಸರಳ ಕಬ್ಬಿಣ ಆಗ್ಲಿ ಎಲ್ಲ ಬರುವುದು ಅದರಲ್ಲಿ. ಬಸ್ಸಿದ್ದು ಟಿಕೆಟ್ ಏರಿಸಿ ಆಯ್ತು ಅಂತೇಳಿ ಹೇಳುವಾಗ ಈ 1.5 ವರ್ಷದಲ್ಲಿ, ಕಳೆದ 1.5 ವರ್ಷದಲ್ಲಿ 70 ವರ್ಷದ ಕಾಣದ ಕಷ್ಟವನ್ನು ಈ ಜನಸಾಮಾನ್ಯರಿಗೆ ಅನುಭವಿಸುತ್ತಿದ್ದಾರೆ. ಹೌದು.
ಮೊದಲು ಏನ್ ಮಾಡಿದ್ದಾರೆ, ಒಂದೇ ಕಡೆ ಮಾತಾಡುವವರು ಮುಖ ಮಾಡಿಕೊಂಡು ಹೇಳಿದರು 100 ರೂಪಾಯಿ ಆಗ್ಲಿ 200 ರೂಪಾಯಿ ಆಗ್ಲಿ ಅಂತ ಹೇಳಿ. ಈಗ ಕೂಗುದು ಯಾರು? ಇವರೇ ಯಾರು ಕೂಗ್ತಾರೆ ಈಗ? ಈಗ ಕೂಗುದು ಬಡವರು, ಸಾಮಾನ್ಯ ಪ್ರಜೆಗಳು. ಹೌದು. ಪಕ್ಷದ ಮುಖಂಡರು ಯಾರು ಕೂಡ ಕೂಗುದಿಲ್ಲ, ಸಮಾಜ ಮಾಡಿದವರು. ಹೌದು ಅಂತೇಳಿ ಹೇಳುವಾಗ ತಾರನಾಥ್ ಇವತ್ತು 70 ವರ್ಷದಲ್ಲಿ ಕಾಣದನ್ನು ಜನರು ಇವತ್ತು ಅನುಭವಿಸ್ತಾ ಇದ್ದಾರೆ. 70 ವರ್ಷದಲ್ಲಿ ಕಾಣದೇ ಇರುವುದನ್ನು ಅವರು 70 ವರ್ಷದಲ್ಲಿ 2 ರೂಪಾಯಿ 4 ರೂಪಾಯಿ 5 ರೂಪಾಯಿ ಹೇಳುವಾಗ ಪೆಟ್ರೋಲಿಗೆ 8 ಆಣೆ ಏರುವಾಗ ಪ್ರತಿಭಟನೆ ಮಾಡಿದ್ದಾರೆ. ಹೌದು. ಈಗ ಎಲ್ರೂ ಮೂಕ ಪ್ರೇಕ್ಷಕರಾಗಿ ಅಥವಾ ಎಲ್ಲಿ ಅಟ್ಟದ ಮೇಲೆ ಕೂತಿದ್ದಾರೆ, ದೇವರಿಗೆ ಗೊತ್ತು. ನಾನು ಮೊನ್ನೆ ತಮಾಷೆ ರೂಪದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದೇನೆ. ಬಹುಶಃ ಆವತ್ತು ಪ್ರತಿಭಟನೆ ಮಾಡಿದ ಎಲ್ಲಾ ನಮ್ಮ ಮುಖಂಡರು ಇವತ್ತು ಬಹುಶಃ ಪೆಟ್ರೋಲಿಯಂ ಉತ್ಪಾದನೆ ಆಗುವಲ್ಲಿ ಪಾರ್ಟ್ನರ್ ಆಗಿದ್ದಾರೆ ಏನ? ಇಲ್ದಿದ್ದಾರೆ ಅವರು ಈ ತನಕ ಹೋರಾಟಕ್ಕೆ ಬರ್ಬೇಕಿತ್ತಲ್ಲ ತಾರನಾಥ್. ಹೌದು, ಖಂಡಿತ ಖಂಡಿತ ಮತ್ತೆ ಖಂಡಿತ. ಇದರದ್ದು ನಾನು ಇವತ್ತು ಹೇಳ್ತಾ ಇದ್ದೇನೆ, ಇದಕ್ಕೆ ಎಲ್ಲ ಬೆಲೆ ಏರಿಸಲಿಕ್ಕೆ ಕಾರಣ ಏನಂತ ಹೇಳಿದರೆ 2 ವಿಚಾರ. ಇದು ಮುಖ್ಯವಾಗಿ ನಮ್ಮ ದೇಶಕ್ಕೆ ಈ ಡಿಮಾನಿಟೈಸೇಷನ್ ಟೈಮ್ ನಲ್ಲಿ ಆದ ಆ ನಷ್ಟ, ಹೊಸ ಕರೆನ್ಸಿ ಪ್ರಿಂಟ್ ಮಾಡ್ಲಿಕ್ಕೆ, ಅದರ ನಂತರ ಏನ ವ್ಯಾಕ್ಸಿನ್ ಅಂತ ಹೇಳಿ ಬಹು ಮಾಡ್ತಾ ಇದ್ದಾರಲ್ಲ, ಇನ್ನು ಕೂಡ 16% ಜನರಿಗೆ ವ್ಯಾಕ್ಸಿನ್ ಮುಟ್ಟಿಲ್ಲ. ಆ ವ್ಯಾಕ್ಸಿನ್ ಇದು ಹಣ ವಸೂಲಿ ಮಾಡ್ಲಿಕ್ಕೆ ಇದೊಂದು ಇಂಡೈರೆಕ್ಟ್ ಆಗಿ ಇದೊಂದು ಸಂಚು ನಮ್ಮ ಸರ್ಕಾರದ್ದು. ಅದರ ಜೊತೆಯಲ್ಲಿ ನಾನೊಂದು ಹೇಳ್ತೇನೆ ತಾರನಾಥ್, ಇವತ್ತು ಏನಂತ ಹೇಳಿದರೆ, ಇವತ್ತು ಈ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆಯನ್ನು ನಿಯಂತ್ರಿಸುವುದು ಕೇಂದ್ರ ಸರ್ಕಾರ ಅಲ್ಲ, ಇದು ರಿಲಯನ್ಸ್ ಕಂಪನಿ. ನೆಕ್ಸ್ಟ್ ಚುನಾವಣೆಗೆ ಇವರಿಗೆ ಫಂಡ್ಸ್ ರೆಡಿ ಮಾಡ್ಬೇಕಲ್ಲ. ಇಲ್ದಿದ್ರೆ 70 ವರ್ಷದಲ್ಲಿ 70 ರೂಪಾಯಿ ಇತ್ತು ಪೆಟ್ರೋಲಿಗೆ, 7 ವರ್ಷದಲ್ಲಿ 30 ರೂಪಾಯಿ ಹೇಗೆ ಏರಿಕೆ ಆಯ್ತು ಒಮ್ಮೆಲೆ? ಸರಿಯಲ್ಲ ತಾರನಾಥ್? ಇವತ್ತೊಂದು ಸಾಮಾನ್ಯ ಇನ್ಕಮ್ ಇದ್ದು ಜನ ಮನೆಯಲ್ಲಿ ಸಿಲಿಂಡರ್ ಒಂದು ತಿಂಗಳಿಗೆ 1 ಸಿಲಿಂಡರ್ ಹಿಡಿಯುವ, ಆದರೆ ಮನೆಯಲ್ಲಿ 1-2 ಸ್ಕೂಟರ್ ಉಂಟಲ್ಲ, ಒಟ್ಟಿಗೆ ಹೇಳುವಾಗ ಒಂದು ತಿಂಗಳಿಗೆ ಕಡಿಮೆ ಪಕ್ಷ ಒಂದು 300-400 ರೂಪಾಯಿ ಹೋಯ್ತು ಒಂದು ತಿಂಗಳಿಗೆ. ಹೌದು. ಸ್ಕೂಟರ್ನವರೆಲ್ಲ ನಡೆದುಕೊಂಡು ಹೋಗ್ಬೇಕಂತೆ, ಸೈಕಲ್ ನಲ್ಲಿ ಹೋಗ್ಬೇಕಂತೆ. ಹೌದು. ಮೊನ್ನೆ ಸರಿ, ಹೇಗೆ ನಮ್ಗೆ ಎಲ್ಲ ಉಪದೇಶ ಕೊಡುವವರು ನಮ್ಮ ಏನು ಕಾನೂನು ಹೇರುವವರು, ನಾವು ಕಾನೂನು ಪಾಲಿಸುವುದು, ಕಾನೂನು ಮಾಡುವವರು ಏನು ಹೇಳಿದ್ದಾರೆ, ಮೊನ್ನೆ ಕೊರೋನಾಕ್ಕೆ ಎಸಿಯಲ್ಲಿ ನಿಲ್ಬೇಡಿ, ಎಸಿ ರೂಮ್ ಹಾಕ್ಬೇಡಿ, ಮಾಲ್ ಓಪನ್ ಮಾಡಿ ಅಂತ ಹೇಳಿ. ಇವರ ಮನೆದು ವಾಶ್ರೂಮ್ ಸಮೇತ ಎಸಿ ನಮ್ಮ ರಾಜಕಾರಣಿಗಳಿದು. ಖಾಲಿ ಕಾರಲ್ಲಿ ಹೊರಗಿಡುವಾಗ ಮಾತ್ರ ಎಸಿ ಇಲ್ಲ. ಇವರು ನಮ್ಗೆ ಹೇಳಿದನ್ನು ಇವರು ಪಾಲಿಸ್ತಾರೆ, ನಡ್ಕೊಂಡು ಹೋಗ್ಬೇಕಂತೇಳಿ. ಹೌದು. ನಮ್ಮ ಕರಾವಳಿ ಪ್ರದೇಶದ ತರುಣತ್ರವರೇ ಜನರು ಏನಂತ ಹೇಳಿದರೆ, ಚುನಾವಣೆ ಸಮಯದಲ್ಲಿ ಇವರು ಹಾಗೆ ತೆಗಿತಾರೆ. ಆದ ಕಾರಣ ಈಗ ಮುಂದಿನ ಚುನಾವಣೆಯಲ್ಲಿ ನೋಡುವ ಜನರು ಹೇಗೆ ಬುದ್ಧಿ ಕಲಿಸ್ತಾರೆ ಅಂತೇಳಿ ಇವರಿಗೆ. ಸರಿ, ಥ್ಯಾಂಕ್ ಯು ಜೆರಾರ್ಡ್ ಟವರ್ಸ್ ಅವರೇ, ಥ್ಯಾಂಕ್ ಯು. ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಜೆರಾರ್ಡ್ ಟವರ್ಸ್ ಅವರ ಮಾತು ಇದು. ಜನ ಖಂಡಿತವಾಗಿಯೂ ಸಹಿಸುವಂತ ವಿಚಾರ ಅಲ್ಲ ಇದು. ಜನ ಯಾವುದೇ ಕಾರಣಕ್ಕೂ ಈ ರೀತಿಯ ಬೆಲೆ ಏರಿಕೆಯನ್ನು ನಾವು ನೋಡಿದ್ದೇವೆ. ಲೆಕ್ಕ ಅದೇನೋ ಪ್ರತ್ಯೇಕವಾಗಿ ಅದನ್ನು ಲೆಕ್ಕ ಮಾಡಬೇಕಾಗಿಲ್ಲ, ಅಳೆದು ತೂಗು ನೋಡಬೇಕಾಗಿಲ್ಲ. 25 ರೂಪಾಯಿ ಏಕದಮ್ ಆಗಿ ಏರಿಕೆ ಮಾಡಿದ್ದಾರೆ. ಕಳೆದ 6 ತಿಂಗಳ ಅವಧಿಯಲ್ಲಿ ಒಟ್ಟು 140 ರೂಪಾಯಿ ಏರಿಕೆ ಆಗಿದೆ. 140 ರೂಪಾಯಿ ಏರಿಕೆ ಆಗಿದೆ. ಜನ ಬಹುಮುಖ್ಯವಾಗಿ ಪ್ರತಿಪಕ್ಷಗಳು ಇಂತಹ ಸಂದರ್ಭದಲ್ಲಿ ಜನರ ಪರವಾಗಿ ನಿಲ್ಲಬೇಕಾಗಿತ್ತು. ಇದೇನು ಯಾರಿಗೂ ಪ್ರತ್ಯೇಕವಾಗಿ ಮನವರಿಕೆ ಮಾಡಬೇಕಾಗಿಲ್ಲ ಅಥವಾ ಹೇಳಿಕೊಡಬೇಕಾಗಲ್ಲ. ಜನ ಸಂಕಷ್ಟದಲ್ಲಿದ್ದಾರೆ ಅನ್ನುವಂಥದ್ದನ್ನು ದೇಶವೇ ಗೊತ್ತಿರುವಂತ ವಿಚಾರವಿದು. ಕಳೆದ ಬಾರಿಯ 2020ರ ಲಾಕ್ಡೌನ್ ನಂತರ 2021ರ ಲಾಕ್ಡೌನ್ ರಾಜ್ಯಗಳಲ್ಲಿ ಪ್ರತ್ಯೇಕವಾಗಿ ಲಾಕ್ಡೌನ್ ಮಾಡಿಕೊಂಡ್ರಲ್ಲ, ಅವತ್ತಿನ ಸಂದರ್ಭ ಮತ್ತು ಇವತ್ತಿನ ಸಂದರ್ಭ ಯಾವ ರೀತಿಯಲ್ಲೂ ಬದಲಾವಣೆ ಆಗಿಲ್ಲ. ಕಳೆದ ಬಾರಿಯ ಲಾಕ್ಡೌನ್ ನಿಂದ ಇವತ್ತಿನ ತನಕ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ. ಸಂಕಷ್ಟ ಮತ್ತಷ್ಟು ಕಷ್ಟಕ್ಕೆ ಬಿದ್ದಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಚಂದ್ರ ಪೂಜಾರಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರೊಫೆಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ಪೆಟ್ರೋಲ್ ದರ ಏರಿಕೆ ಆದಾಗ ಹೇಳಿಕೊಳ್ತಾ ಇದ್ರು ನಾವು ನಡೆದುಕೊಂಡೇ ಹೋಗ್ತೇವೆ ಅಂತ. ಒಂದು ಎರಡನೇ ವಿಚಾರ,
ಏನೋ ಹಳೆ ಸರ್ಕಾರ ಬಾಂಡ್ ಮೂಲಕ 2 ಲಕ್ಷ ಕೋಟಿ ಸಾಲ ಮಾಡಿಟ್ಟಿತ್ತು, ಹಾಗಾಗಿ ನಾವು ತುಂಬಿಸಿದೆವು ಅಂತ. ಎಸ್, ಈಗ ಅಡುಗೆ ಅನಿಲ ದಿಢೀರಾಗಿ 25 ರೂಪಾಯಿ ಏರಿಕೆ ಮಾಡಿದ್ದಾರೆ. ಎಸ್, 1ನೇ ತಾರೀಕಿಗೆ ಪರಿಷ್ಕರಣೆ ಅಂತ ಮೊದಲು ಹೇಳಿದ್ರು, ಆದ್ರೆ ಏಕಾಏಕಿಯಾಗಿ 25 ರೂಪಾಯಿ ಏರಿಕೆ ಆಗಿದೆ. ಈ ಕಷ್ಟ ಕಾಲದಲ್ಲಿ ಸ್ವಲ್ಪ ಆದ್ರೂ ಕಡಿಮೆ ಮಾಡ್ತಾರೆ ಅಂತ ಒಂದು ನಿರೀಕ್ಷೆ ಇತ್ತು. ಏನು ಹೇಳ್ತೀರಿ ಸರ್, ನಡ್ಕೊಂಡು ಹೋಗುವವರಿಗೆ ಮತ್ತೆ ಸಾಲ ಮಾಡಿಟ್ಟವರಿಗೆ, ಮತ್ತೆ ಈಗ ಏನೋ 25 ರೂಪಾಯಿ ಏರಿಕೆ ಮಾಡಿದವರಿಗೆ? ಒಂದು ಸರ್ಕಾರ ಜನರ ಒಂದು ತಾಳಿಕೊಳ್ಳುವ ಶಕ್ತಿ ಎಷ್ಟಿದೆ ಅಂತ ಪರೀಕ್ಷೆ ಮಾಡ್ತಾ ಇದೆ. ತಾಳ್ಮೆಯನ್ನು ಪರೀಕ್ಷೆ ಮಾಡೋದು. ಅಂದ್ರೆ ಎಷ್ಟು ಭಾರ ಹಾಕಿದ್ರೆ ಇವರು ಬೆನ್ನು ಮೂಲೆ ಮುರಿಬಹುದು ಅಂತ ಇನ್ನೂ ಕೂಡ ಅರ್ಥ ಆಗಿಲ್ಲ ಅವರಿಗೆ. ಸೊ ಹಾಗಾಗಿ ನನಗೆ LPG ಒಂದು ಕಡೆಗೆ ಆಯ್ತು, ಡೀಸೆಲ್, ಪೆಟ್ರೋಲ್ ಅಂದ್ರೆ ಇದೆಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ಸೇ. ಇದರ ಮೇಲೆ ಕೇಂದ್ರ ಸರ್ಕಾರ ಕನಿಷ್ಠ 40% ಸೆಂಟ್ರಲ್ ಎಕ್ಸೈಸ್ ಇಂಪೋಸ್ ಮಾಡ್ತಾ ಇದೆ. ರಾಜ್ಯ ಸರ್ಕಾರಗಳು ಒಂದು 20ರಿಂದ 23% ಅವರು ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಅಂದ್ರೆ 63ರಿಂದ 64% ಟ್ಯಾಕ್ಸ್ ಆಯ್ತು. ಅಂದ್ರೆ 30ರಿಂದ 35% ಮಾತ್ರ ಆ ಮೂಲ ಬೆಲೆ. ಅಂದ್ರೆ ಒಂದು 65% ಕೂಡ 2/3 ಕೂಡ ತೆರಿಗೆನೆ. ಮತ್ತೆ ನನಗೆ ಯಾಕೆ ಈ ಸರ್ಕಾರಗಳ ಒಂದು ಫಿನಾನ್ಸ್ ಮ್ಯಾನೇಜ್ಮೆಂಟ್ ಎಷ್ಟು ಕೆಟ್ಟದಾಗಿದೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ಸಂಗ್ರಹ ಮಾಡೋ ಒಟ್ಟು ಎಕ್ಸೈಸ್ ಅಲ್ಲಿ, ಸೆಂಟ್ರಲ್ ಎಕ್ಸೈಸ್ ಅಲ್ಲಿ 85% ಕೂಡ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇಂದ ಬರ್ತಾ ಇದೆ. ಪೆಟ್ರೋಲ್, ಡೀಸೆಲ್, LPG ಇದೆಲ್ಲ ಸೇರಿ. ಅಂದ್ರೆ ಒಂದೇ ಉತ್ಪನ್ನದಿಂದ 85%, ಒಂದೇ ಉತ್ಪನ್ನದಿಂದ 85% ಸೆಂಟ್ರಲ್ ಎಕ್ಸೈಸ್ ಕಲೆಕ್ಟ್ ಆಗ್ತಾ ಇದೆ. ಮತ್ತೆ ನಮ್ಮ ಪರೋಕ್ಷ ತೆರಿಗೆ, ಇಂಡೈರೆಕ್ಟ್ ಟ್ಯಾಕ್ಸಿನ 24% ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇಂದ ಬರ್ತಾ ಇದೆ. ಅಂದ್ರೆ ಒಂದು ಎಕಾನಮಿಯನ್ನು ಎಷ್ಟು ಕೆಟ್ಟದಾಗಿ ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಇವರು ತೋರಿಸಿಕೊಡ್ತಾ ಇದ್ದಾರೆ. ಎಷ್ಟು ಕೆಟ್ಟದಾಗಿ ಮ್ಯಾನೇಜ್ ಮಾಡಬಹುದು ಅಂತೇಳಿ. ಯಾರ ಮೂರ್ಖ ಕೂಡ ಇಡೀ ತನ್ನ ಆದಾಯದ ಮೂಲವನ್ನು ಒಂದು ಉತ್ಪನ್ನದ ಮೇಲೆ ಆಧರಿಸುವುದಿಲ್ಲ. ಅದಾಯ್ತು, ಇದು ಒಂದು ಕಡೆಗೆ. ಇದೆಲ್ಲ ನಮಗೆ ಗೊತ್ತಿದೆ. 3 ಹೊತ್ತಿನ ಊಟಕ್ಕೆ ಪರದಾಡುವವರ ಅಲ್ಪ ಸ್ವಲ್ಪ ಆದಾಯವನ್ನು, ಉಳಿತಾಯವನ್ನು ಕಿತ್ತುಕೊಳ್ತಾ ಇದೆ. ಇದೇ ಸಂದರ್ಭದಲ್ಲಿ ನಮ್ಮಲ್ಲಿ ಬಿಲಿಯನರ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಮತ್ತೆ ಅವರ ಸಂಪತ್ತು, ಎಸ್ಪೆಷಲಿ ಆದಾಯ, ಈ 2 ಕೊರೋನಾ ಸಂದರ್ಭದಲ್ಲಿ, ಹಿಂದಿನ ಕೊರೋನಾ ಸಂದರ್ಭದಲ್ಲಿ 35% ಏರಿದೆ. ಈ ಸಂದರ್ಭ 40% ಏರಿದೆ. ಅವರಿಗೇನು ತೊಂದರೆ ಆಗಿಲ್ಲ. ಬಟ್ ಈ ಸರ್ಕಾರ ಎಷ್ಟು ಒಂದು ಅಂದ್ರೆ ಸೂಕ್ಷ್ಮತೆ ಇಲ್ಲ, ಜನಸಾಮಾನ್ಯ ಬಗ್ಗೆ ಕಾಳಜಿ ಇಲ್ಲ ಅಂತ ಹೇಳಿದ್ರೆ, ಅಷ್ಟು ದೊಡ್ಡ ಬಿಲಿಯನರ್ಸ್ ಇದೆ. ಅವರ ಸ್ವಾಧೀನ, ನಾನು ಹೇಳೋದು 10% ಜನರಲ್ಲಿ ನಮ್ಮ ದೇಶದ 3/4 ಭಾಗ ಸಂಪತ್ತಿದೆ. ಅವರ ಮೇಲೆ ತೆರಿಗೆ ಹಾಕುವ ಬದಲು 90% ಜನ 3 ಹೊತ್ತಿಗೆ ಪರದಾಡ್ತಾ ಇದಾರಲ್ಲ, ಅವರಲ್ಲಿ ಇರುವ ಅಲ್ಪ ಸ್ವಲ್ಪವನ್ನು ಕಿತ್ತುಕೊಳ್ತಾ ಇದೆ ನಿರ್ದಾಕ್ಷಿಣ್ಯವಾಗಿ. ಇದು ಕೂಡ ಜನರಿಗೆ ಅರ್ಥ ಆಗುದಿಲ್ಲ. ಮತ್ತೆ ಇದರ ವಿರುದ್ಧ ದೊಡ್ಡ ಮಟ್ಟಿಗೆ ಹೋರಾಟ ನಡೆಯುವುದಿಲ್ಲ ಅಂತ ಹೇಳಿದ್ರೆ ಜನರು ಇದಕ್ಕೆ ಯೋಗ್ಯರು ಅಂತ ಅರ್ಥ. ಇಂಥ ಒಂದು ಕೆಟ್ಟ ಸರ್ಕಾರದ ಆಡಳಿತಕ್ಕೆ ದೇ ಆರ್ ಫಿಟ್ ಫಾರ್ ದಟ್. ಯಥಾ ಪ್ರಜಾ ತಥಾ ರಾಜ ಅಂತೇಳಿ ಪ್ರತಿಪಕ್ಷಗಳು ಕೂಡ ಸೈಲೆಂಟ್ ಆಗಿದ್ದಾವೆ. ಅದು ನನಗೆ ಬೇಸರ ಆಗುದು. ಸರ್ಕಾರ ಆಯ್ತಪ್ಪ, ಅದು ಕೆಟ್ಟ ಸರ್ಕಾರ ಅಂತ ಆಗುದು ಯಾವಾಗ ಅಂತ ಹೇಳಿದ್ರೆ ಪ್ರತಿಪಕ್ಷಗಳು ಬೀದಿಗಿಳಿದಾಗ. ಇವರು ಯಾಕೆ ಇಳಿದಿಲ್ಲ ಅಂತ ಹೇಳಿದ್ರೆ, ಈಗ ಇವ್ರದ್ದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ GST ವ್ಯಾಪ್ತಿಗೆ ಬಂದಿಲ್ಲ ಅಲ್ವಾ. ಇವರು ಖುಷಿ ಬಂದಾಗ, ಅಂದ್ರೆ ಅವರಷ್ಟು ಅಲ್ಲದಿದ್ರು, ಈಗ ಒಂದು 100 ರೂಪಾಯಿ ಪೆಟ್ರೋಲ್ ಆಗಿದೆ, ಅದರ ಮೇಲೆ 18% ವ್ಯಾಟ್ ಇದ್ರೆ ಪ್ರತಿ ಲೀಟರ್ 18 ರೂಪಾಯಿ ಸಿಗ್ತದೆ ಇವರಿಗೆ. ಅದ್ರ ಬದಲು ಒಂದು ವೇಳೆ ಪೆಟ್ರೋಲ್ ಬೆಲೆ 50 ರೂಪಾಯಿಗೆ ಬಂದ್ರೆ 9 ರೂಪಾಯಿ ಸಿಗುದಲ್ವಾ. ಸೊ ಇವರಿಗೂ ದೊಡ್ಡ ಮಟ್ಟಿನ ಆದಾಯ ಬರ್ತದೆ, ಬರುತ್ತೆ. ಅದಕ್ಕಾಗಿ ಇವರು ಯಾವುದೇ ರೀಜನಲ್ ಪಕ್ಷಗಳಾಗ್ಲಿ, ಕಾಂಗ್ರೆಸ್ ಆಗ್ಲಿ, ಯಾರು ಕೂಡ ಇದರ ವಿರುದ್ಧ ದೊಡ್ಡ ಮಟ್ಟಿನ ಹೋರಾಟ ಮಾಡೋದಿಲ್ಲ. ನಾಮಕಾಸ್ತೆ ಹೋರಾಟಗಳು, ರಾಜ್ಯಕ್ಕೆ ಬರುವ ಆದಾಯ ಬರುತ್ತೆ ಅಂತ. ನಾನು ಹೇಳ್ತಾ ಇರೋದು ನಮ್ಮ ಜನಸಾಮಾನ್ಯನ ಪಾರ್ಟಿ ಕಟ್ಟಿಕೊಂಡು ಬೀದಿಗೆ ಬರ್ಲಿಕ್ಕೆ ಆಗ್ತದ? ವಿರೋಧ ಪಕ್ಷಗಳ ಕರ್ತವ್ಯ ಅಲ್ವಾ ಇದು? ಈಗ ಇದೇ ಬಿಜೆಪಿ ಅವತ್ತು 40, 50, 60 ರೂಪಾಯಿ, 70 ರೂಪಾಯಿ ಆದಾಗ ಹೇಗೆ ಅವರು ಬೀದಿಗೆ ಬಂದು ಹೋರಾಟ ಮಾಡಿದ್ರು? ಸಿಲಿಂಡರ್ ರಸ್ತೆಗೆ ತಂದು ಅಡುಗೆ ಮಾಡಿದ್ರು,
ಸ್ಮೃತಿ ಇರಾನಿ ಇರ್ಬೋದು, ಶೋಭಾ ಕರಂದ್ಲಾಜೆ ಇರ್ಬೋದು. ಇದೇ ನರೇಂದ್ರ ಮೋದಿ ಅವರು ಕೂಡ ಎಷ್ಟು ಜೋರಾಗಿ ಮಾತಾಡಿದ್ರು ಪೆಟ್ರೋಲ್ ಬೆಲೆಗೆ ವಿರುದ್ಧ. ಹೌದು, ಮಾತಾಡಿದ್ರು. ಸೊ ಅಂತದ್ರಲ್ಲಿ ಈ ವಿರೋಧ ಪಕ್ಷಗಳು ಈಕ್ವಲಿ ರೆಸ್ಪಾನ್ಸಿಬಲ್. ಸರ್ಕಾರ ಎಷ್ಟು ಕೆಟ್ಟ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದೆಯಲ್ಲ ಅದನ್ನು ಸಹಿಸಿಕೊಂಡು ಅದರ ವಿರುದ್ಧ ದೊಡ್ಡ ಮಟ್ಟಿನ ಒಂದು ಚಳವಳಿಯನ್ನು ರೂಪಿಸಿಕೊಳ್ಳೋದು ವಿರೋಧ ಪಕ್ಷಗಳ ಜವಾಬ್ದಾರಿ, ಕೇವಲ ಸರ್ಕಾರದ್ದಲ್ಲ. ಸೊ ಈಗ ಒಂದು ವರ್ಸ್ಟ್ ಹಲೋ ಈ ಮೊದಲು NDA ಸರ್ಕಾರ ಬರುವುದಕ್ಕಿಂತ ಮೊದಲು ಕೂಡ UPA 1, UPA 2 ಎರಡರಲ್ಲೂ ಕೂಡ ಪೆಟ್ರೋಲ್ನ ದರ ಅಥವಾ ಏನು ತೈಲ ದರ ಏರಿಕೆ ಆಗ್ತಾನೆ ಇತ್ತು ಅಂತ ಈಗ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಅದಕ್ಕೂ ಇದಕ್ಕೂ ಭಾರಿ ವ್ಯತ್ಯಾಸ ಇದೆ. ಆಗ ನೋಡಿ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್, ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ ಬೆಲೆ $120 ಹೋಗಿತ್ತು ಒಂದು ಹಂತದಲ್ಲಿ. $120 ಇರುವಾಗ್ಲೂ ಇಲ್ಲಿ ಪೆಟ್ರೋಲ್ ಬೆಲೆ ರೀಚ್ ಆದ್ದು 70-74 ರೂಪಾಯಿಗೆ. ಇದು 2010, 12, 14 ಒಳಗಿನ ಕತೆ ನಾನು ಹೇಳ್ತಾ ಇರೋದು. ಬಟ್ ಈಗ ಇದೇ NDA ಸರ್ಕಾರ ಬಂತಲ್ಲ 2014, 15 ಹಂತದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ $20 ಇಳಿದಿತ್ತು. $20 ಇಳಿಯಿತು. ಆ ಸಂದರ್ಭದಲ್ಲಿ ಇವರು ಸೆಂಟ್ರಲ್ ಎಕ್ಸೈಸ್ ಕಡಿಮೆ ಮಾಡೋ ಬದಲು ಏನಂದ್ರೆ ಒಂದು 70-74 ರೂಪಾಯಿ ಇತ್ತಾಗ್ಲು ಪೆಟ್ರೋಲ್ ಬೆಲೆ ಇಲ್ಲಿ ಲೀಟರಿಗೆ. ಇವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ $1-2 ರೂಪಾಯಿ ಇಳಿಸಿ ಸೆಂಟ್ರಲ್ ಎಕ್ಸೈಸ್ ಜಾಸ್ತಿ ಮಾಡಿದ್ರು. ಅಂದ್ರೆ ಅಂತಾರಾಷ್ಟ್ರೀಯ ಇವರು ಡಿಕಂಟ್ರೋಲ್ ಮಾಡಿದ್ದು ಯಾಕೆ ಪೆಟ್ರೋಲಿಯಂ ಪ್ರೊಡಕ್ಷನ್ ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಗ ಇಲ್ಲಿ ಬೆಲೆ ಜಾಸ್ತಿ ಆಗ್ಬೇಕು, ಅಲ್ಲಿ ಕಡಿಮೆ ಆದಾಗ ಇಲ್ಲಿ ಕಡಿಮೆ ಆಗ್ಬೇಕು ಅಂತ ಹೇಳಿ ಡಿಕಂಟ್ರೋಲ್ ಮಾಡಿದ್ದು ಇವರು. ಹಲೋ, ಆದ್ರೆ ಇದು ರಿವರ್ಸ್ ಆಗಿದೆ. ಅಲ್ಲಿ ಕಡಿಮೆ ಆಗುವಾಗ್ಲೂ ಇಲ್ಲಿ ಕಡಿಮೆ ಆಗಿಲ್ಲ, ಬಟ್ ಅಲ್ಲಿ ಜಾಸ್ತಿ ಆಗ್ತಾನೆ ಇದೆ. ಅದಕ್ಕೆ ಡಿಕಂಟ್ರೋಲ್ ಅಂತ ಹೇಳ್ತಾರ. ಸೊ ನನ್ನ ಪ್ರಕಾರ ನಾನು ಹೇಳಿದಲ್ಲ, ಇದು ಇಡೀ ನಮ್ಮ ಒಬ್ಬ ವ್ಯಕ್ತಿಯ ಆರ್ಥಿಕ ಸ್ಥಿತಿಗೆ ಮಾತ್ರ ಅಲ್ಲ, ದೇಶದ ಆರ್ಥಿಕ ಸ್ಥಿತಿಗೂ ದೊಡ್ಡ ಹೊಡೆತ ಕೊಡ್ತಾ ಇದೆ ಇದು. ಈಗ ಸರ್, ಈ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡುವ ಪ್ರತಿ ಸಂದರ್ಭದಲ್ಲೂ ಕೂಡ ಇವತ್ತು ಸರ್ಕಾರ ಸಮರ್ಥನೆ ಮಾಡಿಕೊಳ್ಳುವಂಥದ್ದು ಅಥವಾ ಸರ್ಕಾರವನ್ನು ಸಮರ್ಥನೆ ಮಾಡಿಕೊಳ್ತಾ ಇರುವಂತವ್ರು ಹೇಳುವಂತದ್ದು, ಅದು UPA 2 ಸರ್ಕಾರದವರು ಏನು 2 ಲಕ್ಷ ಕೋಟಿ ಬಾಂಡ್ ಮೂಲಕ ಸಾಲ ಮಾಡಿಟ್ಟಿದ್ರು. ಸೊ ಆ ಸಾಲವನ್ನು ನಾವು ತೀರಿಸಿದೆವು ಅಂತ. ಮತ್ತು ಏನ್ ಹೇಳ್ತೀರಿ? ಅದು ನೋಡಿ, ಅವರು ಎಷ್ಟೋ ಲಕ್ಷ ಕೋಟಿದ್ದು ಬಾಂಡ್ ಇಶ್ಯೂ ಮಾಡಿದ್ದಾರೆ, ಆಯಿಲ್ ಬಾಂಡ್. ಆ ಆಯಿಲ್ ಬಾಂಡ್ಗಳಲ್ಲಿ ಇವತ್ತು ಮೆಚೂರ್ ಆಗುವಂತದ್ದು ಅಲ್ಪ ಸ್ವಲ್ಪ, ಕೆಲವು ಸಾವಿರ ಕೋಟಿ. ಇನ್ನು ಮೆಚೂರ್ ಆಗ್ಬೇಕಾದ 2024, 25, 26 ಮೆಚೂರ್ ಆಗೋ ಬಾಂಡ್ಗಳಿವೆ. ಅದೆಲ್ಲ ಆಗಿಲ್ಲ. ಇವ್ರದ್ದು ಕತೆ ಗೊತ್ತಲ್ಲ, ಬಿಜೆಪಿ ಅವ್ರದ್ದು. ಇಲ್ಲಿ ಹೋದ್ರೆ ಹುಲಿ ಹೋಯ್ತು ಅಂತ ಹೇಳುವವ್ರು ಇವ್ರಿಗೆ ಸಾಕಷ್ಟು ಉದಾಹರಣೆ ಇದೆ. ಇವ್ರೇನು ಹಿಂದೆ UPA ಸರ್ಕಾರ ಇರುವಾಗ್ಲೂ ಒಂದು 90% ವಿಲೇಜಸ್ಗೆ ಎಲೆಕ್ಟ್ರಿಸಿಟಿ ಮಾಡಿದ್ರು. ಇವ್ರು ಬಂದು 10% ಫಿನಿಶ್ ಮಾಡಿದ ಕೂಡ ಏನ್ ಹೇಳಿದ್ರು, 100% ಎಲೆಕ್ಟ್ರಿಸಿಟಿ ನಾವೇ ಮಾಡಿದ್ದು ಅಂತ ಹೇಳಿ, ದೇಶಕ್ಕೆ ನಾವೇ ವಿದ್ಯುತ್ ಕೊಟ್ಟದ್ದು ಅಂತ ಹೇಳಿದ್ರು. ಜನಸಾಮಾನ್ಯರಿಗೆ ಏನು ಗೊತ್ತಾಗ್ತೇವೆ ಸ್ವಾಮಿ. ಈಗ ಇದೇ ಆಯಿಲ್ ಬೆಲೆ ಕೂಡ ನೋಡಿ, ಈಗ ಇದು ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ತುಂಬಾ ಕಡಿಮೆ ಆಗಿತ್ತು, ಆದ್ರೂ ಇವರು ಕಡಿಮೆ ಮಾಡಿಲ್ಲ, ಸೆಂಟ್ರಲ್ ಎಕ್ಸೈಸ್ ಜಾಸ್ತಿ ಮಾಡಿದ್ದಾರೆ. ಅದು ಯಾರಿಗೆ ಗೊತ್ತಾಗ್ತದೆ? ಇದು ಯಾರ ಓದಿ ಬರ್ದವರು ಅದರ ಬಗ್ಗೆ ಮೀಡಿಯಾ ದಿನನಿತ್ಯ ಮಾತಾಡಿದ್ರೆ ಗೊತ್ತಾಗ್ತದೆ. ಬಟ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟ ಚರ್ಚೆ. ಹಾಗಾಗಿ ಆಯಿಲ್ ಬಾಂಡ್ ಇಶ್ಯೂ ಮಾಡಿದ್ದು ಹೌದು, ಅದೆಲ್ಲವೂ ಈಗ ಮೆಚೂರ್ ಆಗಿಲ್ಲ, ಮುಂದಿನ ದಿನಗಳಲ್ಲಿ ಮೆಚೂರ್ ಆಗ್ತಾ ಇದೆ. ಬಟ್ ಇವರು ಇದೇ ಸಂದರ್ಭದಲ್ಲಿ ಈಗ 2014 ಅಥವಾ 14 ಇಲ್ಲಿವರೆಗೆ ಹೆಚ್ಚು ಕಡಿಮೆ 12 ಲಕ್ಷ ಕೋಟಿ ಸಂಗ್ರಹ ಮಾಡಿದಾರಲ್ಲ. 12 ಲಕ್ಷ ಕೋಟಿ ಸಂಗ್ರಹ ಮಾಡಿದ್ದಾರೆ. ಕನಿಷ್ಠ ನಾನು ಹೇಳ್ತಾ ಇರೋದು. 2019-20 ಇವ್ರದ್ದು ನನ್ನ ಪ್ರಕಾರ 3,32,000 ಕೋಟಿಯಷ್ಟು ರೆವಿನ್ಯೂ ಸಂಗ್ರಹ ಮಾಡಿದ್ದಾರೆ ಸೆಂಟ್ರಲ್ ಎಕ್ಸೈಸ್ ಮೂಲಕ ಒಂದು ವರ್ಷದಲ್ಲಿ. ಸೊ ಹೀಗಾಗಿರುವಾಗ ಅದರಲ್ಲಿ ಇಂದಿನ 1.5 ಲಕ್ಷ ಕೋಟಿ ಅಂತ ಇಟ್ಕೊಳ್ಳಿ, 10-12 ಲಕ್ಷ ಕೋಟಿಯಲ್ಲಿ 1.5 ಲಕ್ಷ ಕೋಟಿ ಆಯಿಲ್ ಬಾಂಡ್ ಪೇಮೆಂಟ್ ಮಾಡಿದ ಇವರ ಜವಾಬ್ದಾರಿ ಅಲ್ವಾ? ಈಗ ಇವರು ಸರ್ಕಾರಕ್ಕೆ ಬಂದ್ರೆ ಇಂದಿನ ಸರ್ಕಾರ ಏನೆಲ್ಲ ಪ್ರಾಮಿಸ್ ಮಾಡಿದ್ರೆ ಅದನ್ನೆಲ್ಲ ಇವರು ಈಡೇರಿಸಬೇಕು. ಇಟ್ ಇಸ್ ದೇರ್ ರೆಸ್ಪಾನ್ಸಿಬಿಲಿಟಿ. ಬಟ್ ಅದನ್ನು ಕೂಡ ಜನರನ್ನು ಮೋಸ ಮಾಡ್ಲಿಕ್ಕೆ ಹೇಳ್ಬೋದು, ಬಿಟ್ರೆ ಅವರ ಆಯಿಲ್ ಬಾಂಡ್ ಇದ್ದು 1.5 ಲಕ್ಷ ಕೋಟಿ ಇರಬಹುದು. ಈಗ ಆಯಿಲ್ ಬಾಂಡ್ ಇದ್ದೇ ತೀರಿಸಿದ್ರು, ಸಾಲ ತೀರಿಸಿದ್ರು ಅಂತಲೇ ಹೇಳಿಕೊಳ್ಳುವ,
ಸಾಲ ತೀರಿಸಿದ ನಂತರ ಆದ್ರೂ ರೇಟ್ ಕಡಿಮೆ ಮಾಡ್ಬೇಕಲ್ಲ ಸರ್? ಅದೇ ನಾನು ಅದರ ಆಯಿಲ್ ಬಾಡಿ ಸಾಲ 1.5 ಲಕ್ಷ ಕೋಟಿಯಿಂದ ಇಟ್ಕೊಳ್ಳಿ, 150 ಲಕ್ಷ ಕೋಟಿ ಅಂತ. ನಾನು ಹೇಳಿದಲ್ಲ 12 ಲಕ್ಷ ಕೋಟಿ ಇವರು ಸಂಗ್ರಹ ಮಾಡಿದ, ಅದನ್ನು ಸೆಟ್ಲ್ ಮಾಡಿದ ನಂತರ ಆದ್ರೂ ಇವರು ಇಳಿಸ್ಬೇಕಲ್ವಾ? ಇವರು ಇಳಿಸುದಿಲ್ಲ. ಯಾಕೆ ಅಂತ ಹೇಳಿದ್ರೆ ನೋಡಿ, ಇವ್ರು ಆಕ್ಚುಲಿ ಎಲ್ಲಿಂದ ತೆರಿಗೆ ಸಂಗ್ರಹ ಮಾಡ್ಬೇಕು ಅಲ್ಲಿಂದ ಮಾಡ್ತಾ ಇಲ್ಲ. ಕಾರ್ಪೊರೇಟ್ ಟ್ಯಾಕ್ಸ್ ಕಡಿಮೆ ಮಾಡಿದ್ರು, ಸಾಧಾರಣ 30% ಇಂದ 22%, 15 ಹೊಸತಾಗಿ ಆರಂಭಿಸುವ ಕೈಗಾರಿಕೆಗಳಿಗೆ 15% ಇಳಿಸಿದ್ರು. ಕಾರ್ಪೊರೇಟ್ ಟ್ಯಾಕ್ಸ್ ಕಡಿಮೆ ಆಯ್ತು. ಹೌದು, ಕಡಿಮೆ ಮಾಡಿದ್ರು. ಇದೇ ನಾನು ಹೇಳ್ದಲ್ಲ, ಇಷ್ಟು ದೊಡ್ಡ ಬಿಲಿಯನರ್ಸ್ ಇದ್ದಾರೆ. ಚೀನಾ ಬಿಟ್ಟು ನಮ್ಮಲ್ಲಿ ಅತಿ ಹೆಚ್ಚು ಬಿಲಿಯನರ್ಸ್ ಇರುವುದು. ಇವರ ಸಂಪತ್ತು ದಿನದಿಂದ ದಿನಕ್ಕೆ ಹಲವು ಕೋಟಿಗಳಲ್ಲಿ ಏರ್ತಾ ಇದೆ. ಅದರ ಮೇಲೆ ಕನಿಷ್ಠ ಒಂದು 2% ಟ್ಯಾಕ್ಸ್ ಹಾಕಿದ್ರೆ ಈ ಬಡವರ ಮೇಲೆ ಇಷ್ಟೆಲ್ಲ ಟ್ಯಾಕ್ಸ್ ಹಾಕುವ ಅಗತ್ಯನೇ ಇಲ್ಲ. ಖಂಡಿತ ಖಂಡಿತ ಖಂಡಿತ. ಸೊ ಇದು ನಾನು ಹೇಳ್ದಲ್ಲ, ಜನರಿಗೆ ಈಗ ಅವರ ಭಕ್ತರು, ಅವರ ಫಾಲೋವರ್ಸ್ ಯಾರೇ ಇರಲಿ, ಇಷ್ಟು ಮೂರ್ಖರಿದ್ದಾರ? ಅವರದ್ದೇ ಸರ್ಕಾರ ಅವರನ್ನು ಇಷ್ಟು ಚಿತ್ರ ಹಿಂಸೆ ಕೊಡ್ತಾ ಇದೆ, ದಿನ ದಿನ ಟ್ಯಾಕ್ಸ್ ಹಾಕಿ ಹಾಕಿ. ಅದು ಅರ್ಥ ಆಗುದಿಲ್ಲ. ಅದರ ಬದಲು ಭಜನೆ ಮಾಡ್ತಾ ಇರ್ತೇವೆ ಅಂತ ಹೇಳಿದ್ರೆ, ಸೊ ದೇ ಆರ್ ಫಿಟ್ ಫಾರ್ ದಟ್. ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ವಾ? ಹೌದು ಸರ್, ಎಸ್ ಖಂಡಿತ. ಇದು ನಾನು ಹೇಳ್ದು, ನಮ್ಮಂತ ಒಂದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಭಕ್ತರಾಗಬಾರ್ದು. ಯಾವುದೇ ಸರ್ಕಾರ ಇರ್ಲಿ, ಯಾವುದೇ ಸರ್ಕಾರ, ಬಿಜೆಪಿ ಕಾಂಗ್ರೆಸ್, ಯಾವುದೇ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಪ್ರಭುಗಳ ರೀತಿ ಇರ್ಬೇಕು ಅಂತ ಹೇಳಿದ್ರೆ ಅವರು ಸದಾ ಸರ್ಕಾರದ ಮೇಲೆ ವಿಮರ್ಶೆ ಮಾಡ್ತಾನೆ ಇರ್ಬೇಕು, ಪ್ರತಿ ಪಾಲಿಸಿಯನ್ನು. ಅದು ಬಿಟ್ಟು ಅದನ್ನು ಸರ್ಕಾರದ ಪಾಲಿಸಿಯನ್ನು ಪ್ರಸಾದ ಅಂತ ಸ್ವೀಕರಿಸಿದ್ರೆ ಇದೇ ಆಗುದು. ಅವರಿಗೆ ಗೊತ್ತಾಗಿದೆ, ನಾಯಕರಿಗೆ ಗೊತ್ತಾಗಿದೆ. ನಾವು ಏನು ಮಾಡಿದ್ರೆ ನಮಗೊಂದಿಷ್ಟು ಜನ ಭಕ್ತರಿದ್ದಾರೆ, ಅವರು ದಿನ ನಮ್ಮ ಬಗ್ಗೆ ಡಂಬಡಿ ಬಾರಿಸ್ತಾ ಇರ್ತಾರೆ. ಇವರನ್ನು ಪ್ರಯೋಗದ ಬಲಿಪಶುಗಳನ್ನಾಗಿ ಮಾಡ್ತಾ ಇರಬಹುದು, ಮಾಡಬಹುದು ಅಂತ ಗೊತ್ತಾಗಿದೆ, ಮಾಡ್ತಾ ಇದ್ದಾರೆ ಅವರು. ಎಸ್ ಸರ್, ಎಸ್ ಎಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಅದು ಡಾಕ್ಟರ್ ಚಂದ್ರ ಪೂಜಾರಿ ಅವರ ವಿಶ್ಲೇಷಣೆ. ಎಸ್, ಅನೇಕ ವಾದ ಅಥವಾ ಅಭಿಪ್ರಾಯಗಳ ಮೂಲಕ ಏನು ತೈಲ ಬೆಲೆಯನ್ನು ಸಮರ್ಥನೆ ಮಾಡಿಕೊಳ್ತಾ ಇದ್ರು. ಎಸ್, ಅದು ಅಷ್ಟು ಸರಳ ರೀತಿಯಲ್ಲಿ ಸಮರ್ಥನೆ ಮಾಡಿದ ಹಾಗೆ ಅಲ್ಲ. ವಾಸ್ತವವಾಗಿ ಅಥವಾ ಅದನ್ನು ನಾವು ಎಕನಾಮಿಕ್ಸ್ ಆಂಗಲ್ ಅಲ್ಲಿ, ಅರ್ಥಶಾಸ್ತ್ರೀಯ ಅಥವಾ ವಿತ್ತೀಯ ಆಂಗಲ್ ಅಲ್ಲಿ ನೋಡಿದರೆ ಅದು ವಾಸ್ತವ ಅಲ್ಲ ಅನ್ನೋದನ್ನು ಚಂದ್ರ ಪೂಜಾರಿ ಅವರು ಇಲ್ಲಿ ಹೇಳುವಂಥದ್ದು. ಎಸ್, ಅದು ಕೂಡ ಕರೆಕ್ಟ್. ಯಾಕಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಏನು ಮಿಲಿನಿಯರ್ಗಳ ಶತಕೋಟಿ ಏನು ಯಾರು ಇದ್ದಾರೆ ಉದ್ಯಮಿಗಳು, ಅಂಥವರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗುತ್ತೆ. ಮತ್ತೆ ಅವರಿಗೆ ಟ್ಯಾಕ್ಸ್ನಲ್ಲಿ ವಿನಾಯಿತಿ ಕೂಡ ಸಿಗುತ್ತೆ ಅಂತ. ಕಾರ್ಪೊರೇಟ್ ಕಂಪನಿಗಳಿಗೆ, ಕಾರ್ಪೊರೇಟ್ ಉದ್ಯಮಿಗಳಿಗೆ, ಉದ್ಯಮಪತಿಗಳಿಗೆ ಟ್ಯಾಕ್ಸ್ನಲ್ಲಿ ವಿನಾಯಿತಿ ಸಿಗುತ್ತೆ ತೆರಿಗೆಯಲ್ಲಿ. ಆದರೆ ಅದೇ ಮಧ್ಯಮ ವರ್ಗದ ಜನಕ್ಕೆ ಎಸ್, ಅವರು ಕೊಡುವಂತಹ ಪರೋಕ್ಷ ತೆರಿಗೆ ಏನಿದೆ ಅದರಲ್ಲಿ ಅವರಿಗೆ ವಿನಾಯಿತಿ ಇರುವುದಿಲ್ಲ. ಎಸ್, ತೈಲ ಬಾಂಡ್ ಮೂಲಕ ಏನು UPA ಸರ್ಕಾರ ಮಾಡಿಟ್ಟ ಸಾಲವನ್ನು ನಾವು ತೀರಿಸಿದೆವು ಅಂತ ಇತ್ತೀಚಿನ ತನಕ ಕೂಡ ಅನೇಕ ಮಂದಿ ಸಮರ್ಥನೆ ಮಾಡ್ತಾ ಇದ್ರು. ಬಿಜೆಪಿಯನ್ನು ಸಮರ್ಥನೆ ಮಾಡುವವರು, ಕೇಂದ್ರ ಸರ್ಕಾರವನ್ನು ಸಮರ್ಥನೆ ಮಾಡುವವರು, ತೈಲ ಬೆಲೆಯನ್ನು, ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿರುವುದನ್ನು ಸಮರ್ಥನೆ ಮಾಡಿರುವವರು UPA ಸರ್ಕಾರ, ಮನಮೋಹನ್ ಸಿಂಗ್ ಸರ್ಕಾರ ಮಾಡಿದಂಥ ಏನು ತೈಲ ಬಾಂಡ್ ಏನಿದೆ ಅದನ್ನು ಸುಮಾರು 2 ಲಕ್ಷ ಕೋಟಿಯಷ್ಟು ಅವರು ತೈಲ ಬಾಂಡ್ ವಿತರಣೆ ಮಾಡಿದ್ರು. ಆ ಸಾಲವನ್ನು, ಅದು ಸಾಲದ ಸ್ವರೂಪದಲ್ಲಿ ಅದನ್ನು ನಾವು ಭರ್ತಿ ಮಾಡಿದ್ದೇವೆ, ಹಾಗಾಗಿ ದರ ಏರಿಕೆ ಮಾಡಿದೆವು ಅಂತ ಸಮರ್ಥನೆ ಮಾಡಿಕೊಳ್ತಾ ಇದ್ರು. ಎಸ್, ಚಂದ್ರ ಪೂಜಾರಿ ಅವರು ಬೇರೆದಾದ ಲೆಕ್ಕ ಕೊಡ್ತಾ ಇದ್ದಾರೆ. ಇವಾಗ ಏರಿಕೆ ಮಾಡಿಯೇ ಮಾಡಿದಂತ ಕಲೆಕ್ಷನ್ ಅದು 12 ಲಕ್ಷ ಕೋಟಿ ದಾಟಿದೆ ಅಂತ. 2 ಲಕ್ಷ ಕೋಟಿಯಲ್ಲಿ 12 ಲಕ್ಷ ಕೋಟಿಯಲ್ಲಿ ಅಂತ ಲೆಕ್ಕ ಮಾಡಿಕೊಳ್ಳಿ ಅಂತ. ಸೊ ಎಸ್, ನಾನು ಸಣ್ಣ ಬ್ರೇಕ್ ತಗೊಳ್ತೇನೆ. ಬ್ರೇಕ್ ನಂತರ ಕೂಡ ಎಸ್, ನಾವು ಒಂದಷ್ಟು ಇದೆ ಅಡುಗೆ ದರ ಏರಿಕೆ, ಅಡುಗೆ ಏನು ಅನಿಲ, ಗ್ಯಾಸ್ ಬಗ್ಗೆ, ಗ್ಯಾಸ್ ಸಿಲಿಂಡರ್ ಬಗ್ಗೆ ದರ ಏರಿಕೆ ಆಗಿರುವಂಥದ್ದು, LPG ಸಿಲಿಂಡರ್ ದರ ಏರಿಕೆ ಆಗಿರುವಂಥ ವಿಚಾರಕ್ಕೆ ಒಂದಷ್ಟು ಮಾತಾಡಲಿಕ್ಕಿದೆ. ಎಸ್, ಈಗ ಸಣ್ಣ ಬ್ರೇಕ್ ತಗೊಳ್ತೇನೆ. ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಹೆವೆನ್ ರೋಸ್.
ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಹೆವೆನ್ ರೋಸ್. ನಾವು ಗ್ಯಾಸ್ LPG ಸಿಲಿಂಡರ್ ದರ ಮತ್ತೆ ಏರಿಕೆ ಆಗಿರುವಂಥದ್ದು ಕಳೆದ 6 ತಿಂಗಳಲ್ಲೇ 140 ರೂಪಾಯಿ ಏರಿಕೆ ಆಯಿತು. ಇವತ್ತು ನಿನ್ನೆಯ ಹೊಸ ಪರಿಷ್ಕರಣೆ ಮೂಲಕ ಮತ್ತೆ 25 ರೂಪಾಯಿ ಏರಿಕೆ ಆಗಿದೆ. ತೈಲ ಕಂಪನಿಗಳು ಈಗಾಗಲೇ ಹೇಳಿದ್ದವು, ನಾವು ಪ್ರತಿ ತಿಂಗಳ 1ನೇ ತಾರೀಕಿಗೆ LPG ಸಿಲಿಂಡರ್ನ ದರವನ್ನು ಪರಿಷ್ಕರಣೆ ಮಾಡ್ತೇವೆ ಅಂತ. ಒಂದಷ್ಟು ನಿರೀಕ್ಷೆ ಇತ್ತು ಇಂಥ ಕಷ್ಟ ಕಾಲದಲ್ಲಿ, ಕೊರೋನಾದ ಸಂಕಷ್ಟ ಕಾಲದಲ್ಲಿ. ಇನ್ನೊಂದು ಕಡೆ ಹಲವು ರಾಜ್ಯಗಳಲ್ಲಿ ನಿರ್ಬಂಧಿತ ಸೆಮಿ ಲಾಕ್ಡೌನ್ಗಳಿದ್ದಂಥ ಸನ್ನಿವೇಶಗಳಿತ್ತು. ಜನ ದೊಡ್ಡ ಮಟ್ಟದಲ್ಲಿ ಉದ್ಯೋಗವನ್ನು ಕಳೆದುಕೊಂಡಿದ್ದಾರೆ. ಕೆಲಸ ಇಲ್ಲ, ದುಡಿಮೆ ಇಲ್ಲ, ಸಂಬಳ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಸ್ವಲ್ಪ ಮಟ್ಟಿಗಾದರೂ ಈ ಒಂದು ಅಡುಗೆ ಅನಿಲದ ದರವನ್ನು ಕಡಿಮೆ ಮಾಡಬಹುದು ಅನ್ನುವಂಥ ಒಂದು ನಿರೀಕ್ಷೆ ಇತ್ತು. ಆದರೆ ಮತ್ತೆ 25 ರೂಪಾಯಿಯನ್ನು ಏರಿಕೆ ಮಾಡಿದ್ದಾರೆ. ಸೊ ನಾವು ನೋಡ್ತಾ ಹೋದರೆ ಕಳೆದ 6 ತಿಂಗಳಲ್ಲಿ ಜನವರಿಯಿಂದ ಇವತ್ತಿನ ತನಕ 140 ರೂಪಾಯಿ ದರ ಏರಿಕೆ ಆಗಿದೆ. ಈ ರೀತಿಯ ಸಂಕಷ್ಟ ಕಾಲದಲ್ಲಿ, ಈ ರೀತಿಯ ಇವತ್ತಿನ ಸಂಕಷ್ಟದ ಈ ಒಂದು ಸಂದರ್ಭದಲ್ಲಿ ಸ್ವಲ್ಪವಾದರೂ ಸರ್ಕಾರ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ರೈತ ಮುಖಂಡರಾಗಿರುವಂತಹ ಪ್ರೇಮನಾಥ್ ಶೆಟ್ಟಿ ಅವರು ಸಂಪರ್ಕದಲ್ಲಿದ್ದಾರೆ. ಸಂಪರ್ಕ ಕಡಿತ ಆಗಿದೆ. ಇಂಥ ಒಂದು ಸಂಕಷ್ಟ ಕಾಲದಲ್ಲಾದರೂ ಸರ್ಕಾರ ಸ್ವಲ್ಪ ವಿನಾಯಿತಿ ತೋರಬಾರದಿತ್ತೆ. ಸ್ವಲ್ಪವಾದರೂ ವಿನಾಯಿತಿ ತೋರಬಾರದಿತ್ತೆ ಈ ಒಂದು ಸಂಕಷ್ಟ ಕಾಲದಲ್ಲಿ. ಯಾಕಂತ ಹೇಳಿದ್ರೆ ಕಳೆದ ಬಾರಿಯ ಲಾಕ್ಡೌನ್ನ ನಂತರನೇ, ಕಳೆದ ಬಾರಿಯ 2020ರ ಮೊದಲ ಲಾಕ್ಡೌನ್ನ ನಂತರ ಇಡೀ ದೇಶದ ಆರ್ಥಿಕ ಪರಿಸ್ಥಿತಿ ಅದು ಯಾವ ಮಟ್ಟದಲ್ಲಿ ಪಾತಾಳಕ್ಕೆ ಇಳಿದು ಹೋಗಿದೆ ಅನ್ನುವಂಥದ್ದು ಪ್ರತಿಯೊಬ್ಬರ ಅನುಭವಕ್ಕೆ ಬಂದಿರುವಂಥದ್ದು. ನಾವು ವಿತ್ತೀಯ ಅಥವಾ ಅರ್ಥಶಾಸ್ತ್ರದ ಮೂಲಕ ಲೆಕ್ಕ ನೋಡೋದಿದ್ರೆ GDP ಕಂಟಿನ್ಯೂಸ್ ಆಗಿ ಕುಸಿತ ಆಗಿದೆ. ಜನರ ಆದಾಯ ಕುಸಿತ ಆಗಿದೆ, ಕೆಲಸ ಕಳೆದುಕೊಂಡಿದ್ದಾರೆ, ಉದ್ಯೋಗ ಇಲ್ಲ. ಇನ್ನೊಂದು ಕಡೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ. ಇಂತಹ ಸಂದರ್ಭದಲ್ಲಿ ಮತ್ತೆ LPG ದರ ಏರಿಕೆ ಆಗಿದೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಪ್ರೇಮನಾಥ್ ಶೆಟ್ಟಿ ಅವರು ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ನಮಸ್ತೆ ಸರ್. ಪ್ರೇಮನಾಥ್ ಶೆಟ್ಟಿ ಅವರು ರೈತ ಮುಖಂಡರು. ಈಗ ಇದು LPG ಸಿಲಿಂಡರ್ಗೆ ಮತ್ತೆ 25 ರೂಪಾಯಿ ಏರಿಕೆ ಆಗಿದೆ ಶೆಟ್ರೆ. ಹೌದು, ನಿನ್ನೆ ಮೊನ್ನೆ ನೋಡ್ತಾ ಇದ್ದೀನಿ, ನಾನು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದೀನಿ. ಹೌದು, ಈಗ ಸರ್ಕಾರ ಘೋಷಣೆ ಮಾಡಿದೆ, ನಿನ್ನೆ ದಿವಸ ಘೋಷಣೆ ಮಾಡಿದೆ 25 ರೂಪಾಯಿ ಸಿಲಿಂಡರ್ ದರ ಮತ್ತೆ ಏರಿಕೆ ಅಂತ. ಆಲ್ರೆಡಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ, ಜನ ತತ್ತರಿಸುವಂತ ಪರಿಸ್ಥಿತಿ ಬಂದಿದೆ. ಈ ರೀತಿಯಾಗಿ ಮತ್ತೆ ಕಷ್ಟದಲ್ಲಿರುವಂತ ಸಂದರ್ಭದಲ್ಲಿ, ಈ ರೀತಿಯಾಗಿ ದರ ಏರಿಕೆ ಮಾಡಿದರೆ ಯಾವ ರೀತಿ ಏನಾಗಬಹುದು ಪರಿಸ್ಥಿತಿ? ಇದು ಖಂಡನೀಯ. ಇವತ್ತು ಜನಜೀವನ ಅವನ ಆಹಾರಕ್ಕೆ ಒದ್ದಾಡುವಂತ ಸಮಯದಲ್ಲಿ ಅವನು ಅದನ್ನು ಬೇಯಿಸಿ ತಿನ್ನುವಂತ ಈ ವಸ್ತು ಅನಿಲಕ್ಕೆ ಈ ತರ ದರ ಜಾಸ್ತಿ ಮಾಡ್ತಾರೆ ಅಂದ್ರೆ ಇವರು ಮಾನವೀಯತೆ ಇಲ್ಲದಂತ ಸರ್ಕಾರ ಅಂತ ನಾನು ಭಾವಿಸಿದ್ದೀನಿ. ಕೇಂದ್ರ ಸರ್ಕಾರವು, ರಾಜ್ಯ ಸರ್ಕಾರಗಳು ಸ್ವಲ್ಪ ಯೋಚಿಸಬೇಕು. ಅವರು ಕೂಡ ಸಂಕಷ್ಟದಿಂದ ಬಂದವರು, ಅವರು ಕೂಡ ಕೃಷಿ ಕುಟುಂಬದ ಬಂದವರು, ಹೆಚ್ಚಿನವರು ರಾಜಕೀಯದಲ್ಲಿ ಇವತ್ತು ಇದ್ದಾರೆ. ಅವರು ಅರ್ಥ ಮಾಡ್ಕೋಬೇಕು. ಅದೇ UPA ಸರ್ಕಾರ ಒಂದು 20 ರೂಪಾಯಿ ಜಾಸ್ತಿ ಮಾಡುವಾಗ ಇವರು ರಸ್ತೆ ಬೀದಿಯಲ್ಲಿ ಎಲ್ಲ MP ಗಳು, ಜನಪ್ರತಿನಿಧಿಗಳು ಕೂತಿದ್ದವರು. ಇವರು ಅದನ್ನು ಸ್ವಲ್ಪ ಹಿಂದಕ್ಕೆ ಹೋಗಿ ಅದನ್ನು ಯೋಚನೆ ಮಾಡ್ಬೇಕು. ಇವರು ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತು ಜನಜೀವನ ಕಷ್ಟ ಆಗಿದೆ. ಆಹಾರ ಸಾಮಗ್ರಿಗಳು ಖರೀದಿಸುವಿಕೆ ಜನ ಒದ್ದಾಡುವಂತ ಸಮಯದಲ್ಲಿ ಇವರು ಪದೇ ಈ ದರಗಳನ್ನು ಏರಿಸುವಂತದ್ದು ಇದು ಖಂಡನೀಯ ವಿಷಯ. ಇದು ಅಗ್ರಿಕಲ್ಚರ್ ಇನ್ಪುಟ್ ಜಾಸ್ತಿ ಆಗಿದೆ. ಅದ್ರ ಜೊತೆಯಲ್ಲಿ ಇವರು ಪದೇ ಈ ತರ ಬೆಲೆ ಏರಿಕೆ ಮಾಡೋದು. ಒಂದು ಕಡೆಯಲ್ಲಿ ಪೆಟ್ರೋಲ್ನ ನಮ್ಮ ದಕ್ಷಿಣ ಕನ್ನಡದಲ್ಲಿ 101 ರೂಪಾಯಿ 78 ಪೈಸೆಗೆ ಏರ್ತಿದ್ದಾರೆ. ಇದು ಇವಾಗ ಅದು ಸೆಂಚುರಿ ಬರ್ಸಂಗೆ ಇದನ್ನು 10ನೇ ಸೆಂಚುರಿಗೆ ಬರ್ಸಕ್ಕೆ ಹೊರಟಿದ್ದಾರೆ. ಇವರು 1000ಕ್ಕೆ ಏರ್ಸೋ ನಿರೀಕ್ಷೆಯಲ್ಲಿದ್ದಾರೆ. ಇದು ದೇಶ ದ್ರೋಹದ ಕೆಲಸ ಅಂತ ನಾನು ಭಾವಿಸಿದ್ದೀನಿ. ಈಗಾಗಲೇ ಕಾಲದಲ್ಲಿ ಈ ತರ ಇವರು ಬೆಲೆ ಏರಿಕೆ ಮಾಡೋದು, ಇದಕ್ಕಿಂತ ದೇಶ ದ್ರೋಹ ಇನ್ನೊಂದಿಲ್ಲ. ಯಾಕಂದ್ರೆ ದೇಶದ ಈ 135 ಕೋಟಿ ಜನಗಳನ್ನು ಇವರು ಸಂಭಾಳಿಸುವಂತ ಕೆಲಸವನ್ನು ಮಾಡೋದು ಬಿಟ್ಟು ಅವರ ಮೇಲೆ ಸವಾರಿ ಮಾಡುವಂತ ಕೆಲಸ ಮಾಡ್ತಾರೆ. ಇದನ್ನು ಇಡೀ ದೇಶದ ಜನತೆ ಇದನ್ನು ವಿರೋಧಿಸಬೇಕಾಗಿದೆ. ಪ್ರಜ್ಞಾವಂತರಾದ ನಾಗರಿಕರು ನಾವು ಅದನ್ನು ವಿರೋಧಿಸ್ತಾ ಇದ್ದೀವಿ. ನಮ್ಮ ರೈತ ಸಂಘಟನೆ ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದೆ. ಕೇಳಿಸ್ತಾ ಇದೆಲ್ಲ? ಕೇಳಿಸ್ತಾ ಉಂಟು. ಈಗ ಇದು ಪೆಟ್ರೋಲ್ ಡೀಸೆಲ್ ದರ ಎಲ್ಲ ಏರಿಕೆ ಆದ್ರೆ
ಏನೋ ಕಾರ್ನಲ್ಲಿ ಓಡಾಡುವವರಿಗೆ ಮಾತ್ರ ಕಷ್ಟ ಅಂತ ಹೇಳಿಕೊಳ್ತಾ ಇದ್ದಾರಪ್ಪ. ಡೀಸೆಲ್ ದರ ಏರಿಕೆ ಅನ್ನೋದು ನಮ್ಮ ಇಡೀ ದೇಶದ ಈ ಜನರ 135 ಜನರ ಏನು ಜೀವನದಲ್ಲಿ ರಕ್ತ ಸಂಚಾರ ಆಗ್ತದೆ, ಅದೇ ರೀತಿ ಇದು ರಕ್ತ ಸಂಚಾರ ಇದ್ದಂಗೆ. ಇಡೀ ಡೀಸೆಲ್ ಬೆಲೆ ಅಂದ್ರೆ ಇಡೀ ದೇಶದ ಜನರ ಜೀವನದ ಮೇಲೆ ಇದು ಅವಲಂಬಿತವಾಗಿದೆ. ಸರಕು ಸಾಗಣೆಗಿರ್ಬೋದು, ದಿನಸಿ ಸಾಗಾಣಿಕೆಗಳಿರ್ಬೋದು, ಎಲ್ಲಾ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗಳು ಈ ಡೀಸೆಲ್ ಇಂದ ನಡೆಯುವಂತದ್ದು. ಈಗ ಇದು ಪ್ರೇಮಲ ಶೆಟ್ಟಿ ಅವರೇ, ಚಟುವಟಿಕೆ ಕೂಡ ಇವತ್ತು ಡೀಸೆಲ್ ಆಧಾರಿತವಾಗಿಯೇ ನಡೀತಾ ಇರುವಂತದ್ದು. ಡೀಸೆಲ್ ಪೆಟ್ರೋಲ್ ಇಲ್ಲದೆ ಕೃಷಿ ಚಟುವಟಿಕೆ ಯಾವುದೂ ನಡೆಸುವಂತ ಸಮಯ ಇವತ್ತು ಇಲ್ಲ. ಯಾಕಂದ್ರೆ ಇವತ್ತು ಕೂಲಿ ಕಾರ್ಮಿಕರ ಕೊರತೆ ಇದೆ. ಯಾಂತ್ರಿಕೃತ ಕೃಷಿ ಮಾಡಬೇಕು, ನೀವು ಆಧುನಿಕತೆಗೆ ಬರಬೇಕು ಅಂತ ಒಂದು ಕಡೆ ಸರ್ಕಾರ ಹೇಳ್ತದೆ, ಒಂದು ಕಡೆ ಡೀಸೆಲ್ಗೆ ದಿನ ರೇಟ್ಗಳು ಏರ್ತಾ ಇದೆ. ಇದು ಯಾವ ರೀತಿಯ ಇವರ ಈ ದೇಶದ ಇವರು ದೇಶವನ್ನು ಉದ್ಧಾರ ಮಾಡ್ತಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಒಂದು ಕಡೆ ಆಧುನಿಕ ಕೃಷಿ ಅಂತ ಬನ್ನಿ ಅಂತಾರೆ, ಒಂದು ಕಡೆ ಡೀಸೆಲ್ ಬೇರೆ ಏರ್ತಾರೆ. ಇಡೀ ಡೀಸೆಲ್ ಪೆಟ್ರೋಲ್ ಇಂದಾಗಿ ಈ ದೇಶದ ಕೃಷಿ ಚಟುವಟಿಕೆ ಇವತ್ತು ನಡೀತಾ ಇದೆ. ಅಂದ್ರೆ ಕೃಷಿಕರಾಗಿ ನಿಮ್ಗೆ ಕೂಡ ಪೆಟ್ರೋಲ್ ಡೀಸೆಲ್ ದರ ತುಂಬಾ ಹೊಡೆತ ಬಿದ್ದಿದೆ. ಕೃಷಿ ಚಟುವಟಿಕೆ ಮೇಲೆ ತುಂಬಾ ಹೊಡೆತ ಬಿದ್ದಿದೆ. ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತದೆ. ಇದರ ಪರಿಣಾಮ ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತದೆ. ಇದರ ಪರಿಣಾಮ ಉತ್ಪಾದನಾ ವೆಚ್ಚ ಜಾಸ್ತಿ ಆಗುತ್ತೆ, ಮತ್ತೆ ಮಾರುಕಟ್ಟೆಗೆ ಬರುವಾಗ ಮತ್ತಷ್ಟು ಜಾಸ್ತಿ ಆಗುತ್ತೆ, ಮತ್ತೆ ಇದರ ಹೊರೆ ಬೀಳ್ತದೆ. ನಮ್ಗೆ ರೈತರಿಗೆ ಮಾತ್ರ ಅಲ್ಲ, ಅಂತಿಮವಾಗಿ ಮನೆಯಲ್ಲಿ ಊಟ ಮಾಡುವವನಿಗೆ ಕೂಡ ಕೊನೆಗೆ ಏನು ದರ ಏರಿಕೆ ಆಗುತ್ತೆ. ಅಂದ್ರೆ ಪೆಟ್ರೋಲ್ ರೇಟ್ ಜಾಸ್ತಿ ಆದ ತಕ್ಷಣ ನಾನು ನಡ್ಕೊಂಡೇ ಹೋಗ್ತೇನೆ ಅಂತ ಹೇಳಿದ್ರೆ ಅವರು ಹೇಳಿದ್ದೇ ನಡಿಬೇಕು, ಅವ್ರು ಮಾಡಿದ್ದೇ ನಾವು ಒಪ್ಕೊಳ್ಬೇಕು. ನಾವು ಒಪ್ಕೊಂಡಿಲ್ಲ ಅಂದ್ರೆ ದೇಶದ್ರೋಹಿಗಳಾಗ್ತೀವಿ. ಅವ್ರು ಮಾಡಿದ ಕಾನೂನು ನಾವು ಒಪ್ಪಿಲ್ಲ ಅಂದ್ರೆ ನಾವು ದೇಶದ್ರೋಹಿಗಳಾಗ್ತೀವಿ. ಈಗ ಇದು ಪ್ರೇಮಲಾ ಶೆಟ್ಟಿ ಅವರೇ, ಒಂದು ಆಡಳಿತದ ಪಾಲಿಸಿ ಮ್ಯಾಟರ್ ಅನ್ನು ಪ್ರಶ್ನೆ ಮಾಡುವುದು, ವಿಮರ್ಶೆ ಮಾಡುವುದು, ಟೀಕೆ ಮಾಡುವುದು ಅದು ನಾಗರಿಕರ ಕರ್ತವ್ಯ ಕೂಡ. ಈಗ ನಾಗರಿಕರ ಕರ್ತವ್ಯ ಕೂಡ. ಹಲೋ, ಹೌದು. ಇದು ಪ್ರೇಮಲಾ ಶೆಟ್ಟಿ ಅವರೇ, ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ, ಹೇಳಿ ಸರ್. ಒಂದು ಸರ್ಕಾರದ ಪಾಲಿಸಿ ಮ್ಯಾಟರ್ಗಳನ್ನು ವಿಮರ್ಶೆ ಮಾಡುವುದು, ಟೀಕೆ ಮಾಡುವುದು, ಕೇಳುವುದು, ಪ್ರಶ್ನೆ ಮಾಡುವುದು ನಾಗರಿಕರ ಕರ್ತವ್ಯ ಕೂಡ ಹೌದು. ಹೌದೌದು. ಈ ದೇಶದ 135 ಕೋಟಿ ಜನರಿಗೂ ಅದನ್ನು ಪ್ರಶ್ನೆ ಮಾಡುವ ಹಕ್ಕಿದೆ. ಯಾರೂ ಮೊಟಕುಗೊಳಿಸಲ್ಲ. ಸಂವಿಧಾನ ನಮ್ಗೆ ಹಕ್ಕನ್ನು ಕೊಟ್ಟಿದೆ. ಆದ್ರೆ ಹಾಗಾಗಿ ಪ್ರಶ್ನೆ ಮಾಡಿದವರನ್ನೆಲ್ಲ ದೇಶದ್ರೋಹಿಗಳಂತ ಹೇಳುವಾಗಿಲ್ಲ. ಹೌದು, ಬಿಂಬಿಸುವಂತ ಕೆಲಸಗಳು ಇವತ್ತು ನಡೀತಾ ಇದೆ. ಏನ್ ಮಾಡೋದು? ಯಾವುದೇ ಟೀಕೆ ಟಿಪ್ಪಣಿಗಳನ್ನು ಸಕಾರಾತ್ಮಕವಾಗಿ ತಗೊಂಡು ಅಧಿಕಾರ ನಡೆಸುವವರನ್ನು ಅವರು ದೇಶದ ಉದ್ಧಾರಕರು ಅಂತ ನಾನು ಭಾವಿಸಿದ್ದೀನಿ. ಯಾರೇ ಟೀಕೆ ಮಾಡಿದ್ರು ಅವನು ದೇಶದ್ರೋಹಿ ಅಂತ ಅವರಿಗೆ ಪಟ್ಟ ಕಟ್ಟುವಂತ ಸರ್ಕಾರಗಳನ್ನು ನನ್ನ ಸಾರ್ವಜನಿಕ ಜೀವನದಲ್ಲಿ ನಾನು ನೋಡಿಲ್ಲ. ಆದ್ರೆ ಆ ರೀತಿ ಎದುರಿಸಿದ್ರೆ ಸುಲಭ ಅಲ್ವಾ? ಇದು ನೀವು LPG ರೇಟ್ ಜಾಸ್ತಿ ಆದ್ರೂ ಮಾತಾಡೋದಿಲ್ಲ, ನೀವು ಪೆಟ್ರೋಲ್ ರೇಟ್ ಜಾಸ್ತಿ ಆದ್ರೂ ಮಾತಾಡೋದಿಲ್ಲ, ಕೊನೆಗೆ ಸೊ ಅಂತದನ್ನೇ ಬಯಸುವುದಲ್ವಾ? ಅವರು ಮನೆಗಟ್ಟುವ ಕೆಲಸವನ್ನು ಮುಂದಿನ 2024 ಚುನಾವಣೆಯಲ್ಲಿ ಜನ ನಿರ್ಧರಿಸ್ತಾರೆ. ಪ್ರಜ್ಞಾವಂತರಿದ್ದಾರೆ ಜನ ಅಷ್ಟು ಮೂರ್ಖರಲ್ಲ. ಇವತ್ತು ಅಧಿಕಾರ ಇದೆ, ನಮ್ಗೆ ಜನ ಬೆಂಬಲ ಇದೆ, ನಮ್ಗೆ ಮೆಜಾರಿಟಿ ಇದೆ ಅಂದ್ಬಿಟ್ಟು ಅವ್ರಿಗೆ ಏನು ಬೇಕಾದ್ರೂ ಮಾಡಕ್ ಹೋದ್ರೆ ಅದಕ್ಕೆ ಜನ ಸರಿಯಾದ ಉತ್ತರವನ್ನು 2024 ಸಾರ್ವತ್ರಿಕ ಚುನಾವಣೆಯಲ್ಲಿ ಕೊಡಲಿದ್ದಾರೆ. ಇದು ರೈತ ಮುಖಂಡರಾಗಿರುವಂತಹ ಪ್ರೇಮಲಾ ಶೆಟ್ಟಿ ಅವರು. ರೈತರು ಕೂಡ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೊಳ್ತಾರಲ್ಲ, ಪೆಟ್ರೋಲ್ ಡೀಸೆಲ್ಗೆ ರೇಟ್ ಜಾಸ್ತಿ ಆದ್ರೆ ಏನಾಯ್ತದೆ, ಕಾರ್ನಲ್ಲಿ ಓಡಾಡುವವರಿಗೆ ಕಷ್ಟ, ಬೈಕ್ನಲ್ಲಿ ಓಡಾಡುವವರಿಗೆ ಕಷ್ಟ ಅಂತ ಪ್ರೇಮಲಾ ಶೆಟ್ಟಿ ಅವರು ಹೇಳ್ತಾರೆ. ರೈತರಿಗೂ ಕಷ್ಟ. ಇವತ್ತು ಹೊಲ ಗದ್ದೆಗಳಲ್ಲಿ, ತೋಟಗಳಲ್ಲಿ ಕೆಲಸ ಮಾಡಬೇಕಿದ್ರೆ ಅನೇಕ ಯಾಂತ್ರೀಕೃತ ಉಪಕರಣಗಳನ್ನೇ ಮಿಷನರಿಗಳನ್ನೇ ಇಟ್ಕೊಂಡು ನಾವು ಕೆಲಸ ಮಾಡಬೇಕಾಗತ್ತೆ. ಅದಕ್ಕೂ ಪೆಟ್ರೋಲ್ ಡೀಸೆಲೇ ಸುರಿಯಬೇಕಾಗತ್ತೆ. ಅಂತಿಮವಾಗಿ ಈ ರೀತಿಯ ದರ ಏರಿಕೆ ಅದು ನಮ್ಮ ಕೃಷಿ ಉತ್ಪನ್ನಗಳ ಉತ್ಪಾದನಾ ವೆಚ್ಚದಲ್ಲೂ ಕೂಡ ಅದು ಹೆಚ್ಚುವರಿ ಏರಿಕೆ ಆಗುತ್ತೆ. ಸೊ ಹಾಗಾಗಿ ಪರಿಣಾಮ ಎಲ್ಲರಿಗೂ ಬೀರುವಂಥದ್ದೇ. ಮಾರುಕಟ್ಟೆಯಲ್ಲಿರುವ ದವಸ ಧಾನ್ಯಕ್ಕೆ ರೇಟ್ ಜಾಸ್ತಿ ಯಾಕೆ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ಪ್ರೊಡಕ್ಷನ್ ಕಾಸ್ಟ್ ಕೂಡ ಜಾಸ್ತಿ ಆಯ್ತಲ್ವಾ? ಮಾರುಕಟ್ಟೆಗೆ ಅದು ಬರಬೇಕಿದ್ರೆ ಲಾರಿ, ಟೆಂಪೋ ಅಥವಾ ವಾಹನಗಳ ಮೂಲಕನೇ ಬರಬೇಕು, ಟ್ರಕ್ಗಳ ಮೂಲಕನೇ ಬರಬೇಕು. ಅವರು ಕೂಡ ಅಷ್ಟೇ ಖಂಡಿತವಾಗಿಯೂ ದರ ಏರಿಸ್ತಾರೆ. ಟ್ರಾನ್ಸ್ಪೋರ್ಟ್ ರೇಟ್ ಜಾಸ್ತಿ ಆಗುತ್ತೆ. ಕಿಲೋಮೀಟರ್ಗಟ್ಟಲೆ, 100 ಕಿಲೋಮೀಟರ್, 1000 ಕಿಲೋಮೀಟರ್ಗಳು ಟ್ರಕ್ಗಳು ಸರಕುಗಳನ್ನು ಹೊತ್ಕೊಂಡು ಓಡಾಡ್ತವೆ. ಸೊ ಸ್ವಾಭಾವಿಕವಾಗಿ ಅವರ ಒಂದು ಟ್ರಿಪ್ಪಲ್ಲೇ 5,000 to 10,000 ರೂಪಾಯಿಯ ಅವರಿಗೆ ಏರಿಕೆ ಈ ಬಾರಿ ಕಂಡು ಬಂದಿರುತ್ತೆ. ಕಳೆದ ಒಂದು 6 ತಿಂಗಳ ನೀವು ಲೆಕ್ಕಾಚಾರವನ್ನು ನೋಡಿದ್ರು ಕೂಡ.
ಸೊ ಅಂಥ ಸಂದರ್ಭದಲ್ಲಿ ಎಸ್ ಅವರ ಸಂಚಾರದ ಅಥವಾ ಅವರ ಸಾಗಾಟದ ದರ ಜಾಸ್ತಿ ಆದಾಗ ಅವರು ಎಸ್ ಅವರಿಗೆ ಮೂಲ ಸೊತ್ತು ಸರಕುಗಳನ್ನು ಯಾರು ಕೊಟ್ಟಿರ್ತಾರೆ ಸಾಗಾಟ ಮಾಡಲಿಕ್ಕೆ ಅವರ ಮೇಲೆ ಆ ದರವನ್ನು ವಿಧಿಸ್ತಾರೆ. ಸೊ ಸ್ವಾಭಾವಿಕವಾಗಿ ಎಸ್ ಇದಾಲ್ ಒಂದು ಚೈನ್ಗಳಿದು, ಒಂದೊಂಥರ ಸರ್ಕಲ್ ಇದು. ಸೊ ಇಂಥ ಸರ್ಕಲ್ನಲ್ಲಿ ಎಲ್ಲರೂ ಸಿಕ್ಕಿ ಹಾಕಿಕೊಳ್ತಾರೆ. ಅದರಲ್ಲಿ ಯಾರಿಗೆ ಕೂಡ ಬಿಡುಗಡೆ ಇಲ್ಲ. ನಾನು ನಡ್ಕೊಂಡು ಹೋಗ್ತೇನೆ, ನಾನು ಸೈಕಲಲ್ಲಿ ಹೋಗ್ತೇನೆ, ನಾನು ಊಟ ಮಾಡೋದಿಲ್ಲ, ನಾನು ಗಾಳಿ ಸೇವಿಸ್ತೇನೆ ಅಂತ ಹೇಳುವವರಿಗೆ ಕೂಡ ಇದು ಪ್ರತಿಕೂಲ ಪರಿಣಾಮ ಬಿದ್ದೇ ಬೀರುತ್ತೆ. ಅರ್ಥ ಮಾಡಿಕೊಳ್ಳುವಂಥ ವಿವೇಚನೆ ಬೇಕು. ಎಸ್ ಮತ್ತು ಪ್ರಶ್ನೆ ಮಾಡುವಂಥ ನೈತಿಕತೆ ಬೇಕು. ಪ್ರಶ್ನೆ ಮಾಡುವಂಥ ನೈತಿಕತೆ ಬೇಕು, ಮೊರಾಲಿಟಿ. ಎಸ್ ನೀವು ಅದನ್ನು ಎಸ್ ಯಾವುದೇ ಸರ್ಕಾರದ ಯಾವುದೇ ಪಕ್ಷದ ಯಾವುದೇ ಪಕ್ಷದ ಪಾಲಿಸಿ ಮ್ಯಾಟರ್ಗಳನ್ನು ಪ್ರಶ್ನೆ ಮಾಡಬೇಕು, ವಿಮರ್ಶೆ ಮಾಡಬೇಕು, ಟೀಕೆ ಮಾಡಬೇಕಂತ ಹೇಳಿದ್ರೆ ನಿಮ್ಮಲ್ಲಿ ಕೂಡ ಒಂದು ಮೊರಾಲಿಟಿ ಬೇಕು, ನೈತಿಕತೆ ಬೇಕು. ಎಸ್ ಯಾವ ನೈತಿಕತೆ ಅಂತ ಹೇಳಿದ್ರೆ ವಸ್ತು ವಿಷಯವನ್ನು ಸಮಚಿತ್ತವಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು. ಅರ್ಥ ಮಾಡಿದ ನಂತರ ಎಸ್ ಅದರ ಬಗ್ಗೆ ವಿವರಣೆ ಅಥವಾ ಪ್ರತಿವಿವರಣೆ ಅಥವಾ ಅದರ ಮೇಲೆ ವಾದ ಅಥವಾ ಅದರ ಮೇಲೆ ಪ್ರತಿವಾದ. ಅದು ಬಿಟ್ಟು ವಸ್ತು ವಿಚಾರವನ್ನೇ ಅರ್ಥವೇ ಮಾಡಿಕೊಳ್ಳದೆ, ಅದನ್ನು ಆರ್ಥಿಕ ನೆಲೆಯಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳದೆ, ಅದರ ವ್ಯವಹಾರಿಕ ನೆಲೆಯಲ್ಲಿ ಅದನ್ನು ಅರ್ಥ ಮಾಡದೆ ಕೇವಲ ಭಾವನಾತ್ಮಕವಾಗಿ ಇಮೋಷನಲ್ ಇಶ್ಯೂ ಆಗಿ ಅದು ತೆಗೆದುಕೊಂಡು ಹೋದರೆ ಎಸ್ ಅಂತಿಮವಾಗಿ ಈ ರೀತಿಯ ಉಡಾಪೆಯ ಸಮರ್ಥನೆಗಳು ಎದುರಾಗುತ್ತೆ. ಸೊ ಅಂಥವ್ರ ಕೊನೆಗೆ ಎಸ್ ದರ ಏರಿಕೆಯಾಗಿ ಎಸ್ ಮಾರುಕಟ್ಟೆಯಲ್ಲಿ ಹೋಗಿ ನಾನು ನಡೆದುಕೊಂಡು ಬಂದೆ, ನಾನು ಸೈಕಲಲ್ಲಿ ಬಂದೆ ಅಂತ ಹೇಳಿದರೆ ಅವರಿಗೇನು ಕಡಿಮೆಯಲ್ಲಿ ಸೊತ್ತುಗಳು, ದವಸ ಧಾನ್ಯಗಳು ಸಿಗುವುದಿಲ್ಲ. ಎಸ್ ಥ್ಯಾಂಕ್ ಯು. ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಹೆವೆನ್ ರೋಸ್.